ವೀಕ್ಷಕರೇ, ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಸ್ಪೆಷಲ್ ಪ್ರೋಗ್ರಾಮ್ ಕೋಸ್ಟಲ್ ಬ್ಯೂಟಿ ನಿರೀಕ್ಷಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ನಿಶಾ. ವೀಕ್ಷಕರೇ, ಇವತ್ತು ದೇಶದಾದ್ಯಂತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಇನ್ನೊಂದು ಕಡೆಯಿಂದ ಗಣೇಶ ಚತುರ್ಥಿ ಅಂತಾನೆ ಹೇಳ್ಬೋದು. ನಮ್ಮ ತುಳುನಾಡಿನಲ್ಲಿ ಚೌತಿ ಅಂತಾನೆ ಫೇಮಸ್ ಆಗಿರುವಂತಹ ಹಬ್ಬ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು ಬರುವಂತಹ ಈ ಹಬ್ಬ, ಅಂತಹ ದಿನವಾದ ಇಂದು ನಮ್ಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ. ಏನಪ್ಪ ಇವಳು ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಬ್ಳೆ ಕುತ್ಕೊಂಡಿದ್ದಾಳೆ ಅಂತ ಅನ್ಕೊಂತಿದ್ದೀರಾ? ಖಂಡಿತ ಇಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಇವ್ರು ಯಾರಪ್ಪ ಅಂದರೆ ನಮ್ಮ ಕೋಸ್ಟಲ್ ವುಡ್ ಇಂಡಸ್ಟ್ರಿಯ ಹೀರೋಯಿನ್. ಸೊ ತಮ್ಮ ಮೊದಲನೇ ಸಿನಿಮಾವಾದ ಅಪ್ಪೆ ಟೀಚರ್ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟು ನಂತರ ರಡ್ಡೆಕ್ರೆ, ಆಟಿಡೊಂಜಿ ದಿನ ಇಂತಹ ಸಿನಿಮಾಗಳಲ್ಲಿ ತುಳುನಾಡಿನಾದ್ಯಂತ ಮನೆ ಮಾತಾದವರು. ಸೊ ಶಿ ಇಸ್ ನನ್ ಅದರ್ ದೆನ್ ದ ವೆರಿ ಬ್ಯೂಟಿಫುಲ್ ಗಾರ್ಜಿಯಸ್ ಆಕ್ಟ್ರೆಸ್ ನಿರೀಕ್ಷಾ ಶೆಟ್ಟಿ. ಬನ್ನಿ ವೀಕ್ಷಕರೇ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಇವತ್ತು ಗೌರಿ ಗಣೇಶ ಹಬ್ಬ. ಸೊ ನಿಮ್ಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಸ್ ನಿರೀಕ್ಷಾ ಅವರೇ, ಹಬ್ಬ ಅಂದ್ರೆ ಹಬ್ಬದಿಂದಲೇ ಸ್ಟಾರ್ಟ್ ಮಾಡೋಣ ಇವತ್ತಿನ ಕಾರ್ಯಕ್ರಮ. ಸೊ ಮನೆಯಲ್ಲಿ ಯಾವ ರೀತಿ ಇದೆ ಪ್ರಿಪರೇಷನ್? ಗಣೇಶ ಹಬ್ಬ ಯಾವ ರೀತಿ ಆಚರಿಸ್ತೀರಾ? ಅದೇ ನಾರ್ಮಲಿ ನಮ್ಮ ಮನೆಯಲ್ಲಿ, ನಾವ್ ಇವಾಗಿರೋ ಮನೆಯಲ್ಲಿ ಅಷ್ಟು ಗ್ರ್ಯಾಂಡ್ ಆಗಿ ಏನ್ ಸೆಲೆಬ್ರೇಟ್ ಮಾಡಲ್ಲ. ನಾರ್ಮಲ್ ಇರುತ್ತೆ, ಒಂದು ಫೆಸ್ಟಿವ್ ವೈಬ್ಸ್ ಇದೆ. ಬಟ್ ನನ್ನ ಡ್ಯಾಡಿ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಅಂದ್ರೆ ತುಂಬಾ ತಂದಲ್ಲ, ಅಲ್ಲಿ ಏನೋ ನಂಗೆ ಪ್ರಾಪರ್ ಪ್ರೊಸೀಜರ್ ಗೊತ್ತಿಲ್ಲ, ಮನೆಯಲ್ಲೇ ಗಣೇಶ ಇದ್ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಓಕೆ ನಿರೀಕ್ಷಾ ಅವ್ರೆ, ತುಂಬಾ ಚೆನ್ನಾಗಿ ಆಚರಿಸ್ತೀರಾ. ಸೊ ನೀವು ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ನಿರೀಕ್ಷಾ ಅವ್ರೆ. ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದು, ಎಜುಕೇಶನ್ ಎಲ್ಲ? ಸೊ ನಾನು ಆಕ್ಚುಲಿ ಹುಟ್ಟಿದ್ದಿಲ್ಲೇ ಪುತ್ತೂರಲ್ಲೇ, ಬಟ್ ಬೆಳೆದಿದ್ದೆಲ್ಲ ನಾನು ಮುಂಬೈ. ನನ್ನ ಪ್ರೈಮರಿ ಸ್ಕೂಲಿಂಗ್ ಎಲ್ಲ ನಾನು ಮುಂಬೈಯಲ್ಲೇ ಮುಗಿಸಿದ್ದು. ಆಮೇಲೆ ಮಂಗಳೂರು ಬಂದ್ವಿ, ಪುತ್ತೂರು ಬಂದ್ವಿ. ಪುತ್ತೂರಲ್ಲಿ ಸುಧಾನಾ ಸ್ಕೂಲ್ ಅಂತ ಇದೆ, ಅಲ್ಲಿ ಹೈಸ್ಕೂಲ್ ಮುಗಿಸ್ದೆ. ಆಮೇಲೆ ವಿವೇಕಾನಂದ ಕಾಲೇಜಲ್ಲಿ PU ಮುಗಿಸಿ ಸುಳ್ಯ KVG ಕಾಲೇಜಲ್ಲಿ ನನ್ನ ಫರ್ದರ್ ಎಜುಕೇಶನ್. ಮುಂಬೈಯಲ್ಲಿ ನೀವು ಪ್ರೈಮರಿ ಸ್ಕೂಲಿಂಗ್ ಮಾಡಿದ್ದು. ಸೊ ಮುಂಬೈಯಿಂದ ಇಲ್ಲಿಗೆ ಬಂದಾಗ ಆ ವಾತಾವರಣ ಹೇಗಿತ್ತು? ಲೈಕ್ ಸ್ಕೂಲಲ್ಲಿ ನಾರ್ಮಲಿ ಕನ್ನಡ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಸೊ ನಿಮ್ಗೆ ಕನ್ನಡ ಇಲ್ಲ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಷ್ಟು ಕಷ್ಟ ಆಯ್ತು ಮಂಗಳೂರಿಗೆ ಬಂದು? ಕಷ್ಟ ತುಂಬಾ ಆಯ್ತು, ಬಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆದ ಕಾರಣ ನಮ್ಗೆ ಒಂದು ರೆಸ್ಟ್ರಿಕ್ಷನ್ಸ್ ಇತ್ತು. ಸ್ಕೂಲಲ್ಲಿ ಇಂಗ್ಲಿಷ್ ಮಾತ್ರ ಮಾತಾಡ್ಬೇಕು, ಕನ್ನಡ ಮಾತಾಡಬಾರ್ದು, ಲೋಕಲ್ ಲ್ಯಾಂಗ್ವೇಜ್ ಮಾತಾಡಬಾರ್ದು. ಹಾಗೆ ಸ್ಕೂಲಲ್ಲಿ ಅಷ್ಟು ಕಷ್ಟ ಆಗಿಲ್ಲ, ಬಟ್ ಎಕ್ಸಾಮ್ಸ್ ಅಲ್ಲಿ ಖಂಡಿತ ಕಷ್ಟ ಆಗಿದೆ. ನನ್ಗೆ ಏನೂ ಗೊತ್ತಿರ್ಲಿಲ್ಲ ಕನ್ನಡ, ಬರೆಯಕ್ಕೂ ಗೊತ್ತಿಲ್ಲ. ನಾನ್ ಸ್ಟಾರ್ಟ್ ನನ್ಗೊಬ್ರು ಸರ್ ಇದ್ರು, ನಾನು ಇಲ್ಲಿ ಬಂದಾಗ ಸ್ಕೂಲಲ್ಲಿ ಸರ್ ಇದ್ರು. ಅವರು ನನ್ಗೆ ಇಂದ ಕೂತ್ಕೊಳ್ಳಿಸಿ ಲೈಕ್ ಸ್ಟಾರ್ಟಿಂಗ್ ಇಂದ ವೆರಿ ಬೇಸಿಕ್ ಇಂದ ಸ್ಟಾರ್ಟ್ ಆಯ್ತು. ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ಆಬ್ವಿಯಸ್ಲಿ ಕನ್ನಡ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಂದ್ರೆ ಚೂರು ಗೊತ್ತಿಲ್ಲ ನಿಮ್ಗೆ? ಹೌದು, ಚೂರು ಗೊತ್ತಿಲ್ಲ, ತುಳುನು ಗೊತ್ತಿರ್ಲಿಲ್ಲ ನಂಗೆ. ಇಲ್ಲಿ ಬಂದು ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇತ್ತು. ನನ್ನ ಅಜ್ಜಿ ಎಲ್ಲ ಅವ್ರಿಗಂದ್ರೆ ಹಿಂದಿ ಮಾತಾಡಕ್ ಬರ್ತಾ ಇರ್ಲಿಲ್ಲ, ಬಟ್ ನಾನ್ ಮಾತಾಡುವಾಗ ಅವ್ರಿಗೆ ಅರ್ಥ ಆಗ್ತಿತ್ತು, ಅವ್ರು ಮಾತಾಡುವಾಗ ನನ್ಗೆ ಅರ್ಥ ಆಗ್ತಿತ್ತು. ಸೊ ತುಳು ಅಷ್ಟ್ ಕಷ್ಟ ಆಗಿಲ್ಲ, ಬಿಕಾಸ್ ಮನೇಲಿ ಮಾತಾಡ್ತಾ ಇದ್ರು. ಸೊ ತುಳು ಅಷ್ಟ್ ಕಷ್ಟ ಆಗಿರ್ಲಿಲ್ಲ. ಬಟ್ ಕನ್ನಡ ಹೌದು, ಯಾರು ಮಾತಾಡ್ತಿರ್ಲಿಲ್ಲ. ಇಟ್ ವಾಸ್ ನಾಟ್ ವೆರಿ ಕಾಮನ್ ಅಲ್ಲ ಮುಂಬೈಯಲ್ಲಿ. ಸೊ ಇಲ್ಲಿ ಬಂದು ಬಟ್ ಏನ್ ಕಲ್ತೆ ಲ್ಯಾಂಗ್ವೇಜ್. ಇವಾಗ ಪಾಸ್ ಆಗುತ್ತೆ, ಫೈನ್, ಚೆನ್ನಾಗಿದೆ, ಫ್ಲೋ ಅಲ್ಲಿ ಹೋಗುತ್ತೆ. ಎಸ್ ನಿರೀಕ್ಷಾ ಅವ್ರೆ, ನಿಮ್ಮ ಕಾಲೇಜ್ ಮಾಡಿದ್ದು ನೀವು KVG ಅಲ್ಲಿ. ಸೊ ಹೇಗಿತ್ತು ಕಾಲೇಜ್ ಎಕ್ಸ್ಪೀರಿಯನ್ಸ್, ಆ ಒಂದು ದಿನಗಳು? ಓಕೆ, ಕಾಲೇಜಲ್ಲಿ ಐ ವಾಸ್ ಹೈಪರ್ ಆಕ್ಟಿವ್ ಆಕ್ಚುಲಿ. ಎಲ್ಲದ್ರಲ್ಲಿ ಇದ್ದೆ, ಅಂದ್ರೆ ಅದ್ ಬರೋದಿಲ್ಲ ಆದ್ರೂ ಅದಕ್ಕೆ ಹೋಗಿ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಇದು ಹಾಗಿದೆ ನನ್ಗೆ. ಐ ವಾಸ್ ಲೈಕ್ ಕ್ವೈಟ್ ಲೈವ್ಲಿ. ಸೊ ಕಾಲೇಜಲ್ಲಿ ನಾನು NSS ಅಲ್ಲಿದ್ದೆ. ಅದು ಲೈಕ್ ಸ್ಟೇಜ್ ಫಿಯರ್ ಇತ್ತು. ನಾನು ಡಾನ್ಸ್ ಮಾಡ್ತಾ ಇದ್ದೆ, ಬಟ್ ಹೀಗೆ ಇಂಟರ್ವ್ಯೂಸ್ ಹೋಗೋದು ಅದೆಲ್ಲ ಸ್ಟೇಜ್ ಫಿಯರ್ ಇತ್ತು, ಕ್ಯಾಮೆರಾ ಫಿಯರ್ ಇತ್ತು. ಬಟ್ ಒಂದು ಸೋಷಿಯಲಿ ಮಿಂಗಲ್ ಆಗೋದನ್ನು NSS ಕಳ್ಸಿಕೊಡ್ತು. ಲೈಕ್ ವಿ ಹ್ಯಾಡ್ ಸೋಷಿಯಲಿ ಲೈಕ್ ಸರ್ವ್ ಮಾಡೋದು, ಬೇರೆ ಪ್ಲೇಸಸ್ಗೆ ಹೋಗೋದು, ಅವ್ರಿಗೆ ಹೆಲ್ಪ್ ಮಾಡೋದು.
ಸೊ ಅದರಿಂದಾಗಿ ಸ್ವಲ್ಪ ಸೋಷಿಯಲಿ ಮಿಂಗಲ್ ಆಗಕ್ಕೆ ಈಸಿ ಆಯ್ತು. ಸೊ ನಾನು NSS ಅಲ್ಲಿ ಐ ವಾಸ್ ಲೈವ್ಲಿ ಅಂಡ್ ಆಕ್ಟಿವ್. ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ ನಿರೀಕ್ಷಾ ಅವರೇ, ತಾವು NSS ಅಲ್ಲಿ ಡೆಲ್ಲಿಯಲ್ಲಿ ರೆಪ್ರೆಸೆಂಟ್ ಮಾಡಿದ್ರಿ NSS ನ. Yes, RDC. ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ. ಏನಾಗಿತ್ತು ಯಾವ ತರ ಆಪರ್ಚುನಿಟಿ? ಲೈಕ್ NSS ಇಂದ ಡೈರೆಕ್ಟ್ ಸೆಲೆಕ್ಟ್ ಆಗಿ? ಇಲ್ಲ, ಅದು NSS ಅಲ್ಲಿ ಎವ್ರಿ ಇಯರ್ ನಿಮ್ ಕಾಲೇಜಸ್ಗೆ, ಎವ್ರಿ ಕಾಲೇಜ್ ಎಲ್ಲಿ NSS ಇದೆ ಆರ್ NCC ಇದೆ ಅವರಿಗೆ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ಪರೇಡ್ ಮಾಡೋದು, ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡೋಕೆ ಆಪರ್ಚುನಿಟಿ ಇರುತ್ತೆ. ಸೊ ನಮಗೆ ಇಷ್ಟು ಕೋಟಾ ಅಂತ ಇರುತ್ತೆ, ಲೈಕ್ ಇಷ್ಟು ಜನರನ್ನ ಕಲಿಸ್ಬೋದು, ಬಟ್ ಇಟ್ ಇಸ್ ನಾಟ್ ಡೈರೆಕ್ಟ್. ಓಕೆ, ಸೊ ಸೆಲೆಕ್ಷನ್ಸ್ ಇರುತ್ತೆ. ಸೊ ಸುಳ್ಯದಿಂದ ಆಕ್ಚುಲಿ ಯಾರು ಪಾರ್ಟಿಸಿಪೇಟ್, ಗರ್ಲ್ಸ್ ಅಷ್ಟು ಹೋಗಿರ್ಲಿಲ್ಲ, ಬಾಯ್ಸ್ ಅನ್ನು ಕಳ್ಸಿದ್ದಾರೆ. RDಗೆ ಹೋದವರು ಇದ್ದಾರೆ ಬಾಯ್ಸ್. ಸೊ ನಾವೊಂದು ಟ್ರೈ ಮಾಡೋಣ ಅಂತ ಸರ್ ಹತ್ರ ಹೇಳಿದೆ, ಸರ್ ನಾನು ಹೋಗ್ತೇನೆ ಅಂತ. ಸೊ ಕಾಲೇಜಲ್ಲಿ ಆ್ಯಕ್ಚುಲಿ ತುಂಬ ಜನ ಒಪೋಸ್ ಮಾಡಿದ್ರು ಲೆಕ್ಚರ್ಸ್. ನಮ್ಮ CC ಸರ್ ಅಂದರೆ ಚಂದ್ರಶೇಖರ್ ಸರ್ ಅಂತ ಇದ್ದಾರೆ, ಆಮೇಲೆ ಬೋಲೂರ್ ಸರ್ ಅಂತ ನಮ್ಮ ಇವಾಗ ಪ್ರಿನ್ಸಿಪಲ್ ಅವರು. ಸೊ ಅವರಿದ್ದಾರೆ, ಅವರು ನನ್ಗೆ ಒಪ್ಕೊಂಡ್ರು. ಬಟ್ ಪರ್ಮಿಷನ್ ಕೇಳಬೇಕಾಗುತ್ತೆ ನಿರೀಕ್ಷಾ ಅಂತ ಹೇಳುವಾಗ ಎಲ್ಲರೂ ಹೇಳಿದ್ರು, ಹುಡುಗಿ ಅಲ್ಲ, ಬೇಡ, ಅದಾಗಲ್ಲ, ಆದರೆ ಯಾಕೆ ಎಜುಕೇಶನ್ ಕಟ್ ಆಗುತ್ತೆ ಹಾಗೆ. ಬಟ್ ಇವರು ಸಪೋರ್ಟ್ ಮಾಡೋದನ್ನ ಬಿಟ್ಟಿಲ್ಲ ಸರ್. ಇಲ್ಲ ಕಳ್ಸೋಣ, ನೋಡೋಣ, ಟ್ರೈ ಮಾಡ. ಬೈ ಫ್ಲೂಕ್ ಅವ್ರು ಕಳ್ಸಿದ್ದು ಸೆಲೆಕ್ಷನ್ಸ್ ಆಯ್ತು. ಸೊ ನನಗೆ ಫಸ್ಟ್ ಸ್ಟೇಜ್ ಸೆಲೆಕ್ಷನ್ಸ್ ಆಯ್ತು. ನೆಕ್ಸ್ಟ್ ಡೇ ನಮ್ಗೆ ಇದ್ದದ್ದು ಬ್ಯಾಂಗ್ಳೂರಲ್ಲಿ ಸೆಲೆಕ್ಷನ್ಸ್. ಸೊ ಬ್ಯಾಂಗ್ಳೂರ್ ಹೋದ್ವಿ, ಅಲ್ಲೂ ಐ ಡೆಂಟ್ ಎಕ್ಸ್ಪೆಕ್ಟ್, ಅಂದ್ರೆ ಮಾರ್ಚ್ ಫಾಸ್ಟ್ ಇತ್ತು, ವೆರಿ ಸ್ಟ್ರಿಕ್ಟ್ ಒಂದು ವಾತಾವರಣ. ನೀವು ಮಾರ್ಚ್ ಫಾಸ್ಟ್ ಮಾಡಿ ಡಿಸಿಪ್ಲಿನ್ ಅಲ್ಲಿ ಇರ್ಬೇಕು. ನಾವು ಡಿಸಿಪ್ಲಿನ್ ಅಬ್ಬಾ ಅಷ್ಟಕ್ಕಷ್ಟೇ. ಸೊ ಅಂದ್ರೆ ಅದೇ ಸೆಲೆಕ್ಷನ್ಸ್ ಇತ್ತು, ಅಲ್ಲೂ ಸೆಲೆಕ್ಷನ್ಸ್ ಆಯ್ತು. ಅವಾಗ ಒಂದ್ ಸ್ವಲ್ಪ ಮಾಡ್ಬೋದು ಇದನ್ನ ಅಂತ ಅಷ್ಟಾಗುವಾಗ ನೆಕ್ಸ್ಟ್ ಲೆವೆಲ್. ಅಂದ್ರೆ ಅದ್ರಲ್ಲಿ ತುಂಬಾ ಸೆಲೆಕ್ಷನ್ಸ್ ಇರುತ್ತೆ. ಸ್ಟೇಟ್ ಇರುತ್ತೆ, ನ್ಯಾಷನಲ್ ಇರುತ್ತೆ. ಅಲ್ಲಿ ಹೋದ್ಮೇಲೂ, ಅಲ್ಲಿ ನೀವು ಸೆಲೆಕ್ಟ್ ಆದ್ಮೇಲೂ RD ಅಲ್ಲಿ ನಿಮ್ಗೆ ಸೆಲೆಕ್ಷನ್ಸ್ ಇರುತ್ತೆ. ಸೊ ಟೋಟಲಿ ಮಂಗಳೂರಿಂದ ನಾವು 9 ಜನ ಇದ್ವಿ. ತುಳು ಕಾಮನ್, ನಮ್ ಟೀಮಲ್ಲಿ ಬೇರೆ ಯಾರಿಗೂ ತುಳು ಬರಲ್ಲ. ನಾವು 9 ಜನ, ಅದು ತುಳು ಒಂದು ಗ್ಯಾಂಗ್. ಸೊ ನಾವು ಆಕ್ಚುಲಿ ತುಂಬಾ ಜನ ಇದ್ರು, ನಮ್ ಪ್ರೀ RD ಸೆಲೆಕ್ಷನ್ಸ್ ತನಕ ತುಂಬಾ ಜನ ಇದ್ರು ಮಂಗಳೂರಿಂದ. ಬಟ್ ಅದು ಫಿಲ್ಟರ್ ಆಗ್ತಾ ವಿ ವರ್ 8 ಆಫ್ ದೆಮ್. ಸೊ ಹಾಗೆ ಅದ್ ಆಕ್ಚುಲಿ ತುಂಬಾ ಕಷ್ಟಪಟ್ಟಿದೀವಿ. ಕಾಲೇಜ್ ಮಿಸ್ ಆಗಿದೆ, ಕ್ಲಾಸಸ್ ಮಿಸ್ ಆಗಿದೆ. ಬಟ್ ಒಮ್ಮೆ ಸೆಲೆಕ್ಟ್ ಆದ್ಮೇಲೆ ಎಲ್ಲಾ ಲೆಕ್ಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಇಟ್ ಇಸ್ ಸಮಥಿಂಗ್ ವೆರಿ ಬಿಗ್. ಮೀಟಿಂಗ್ ಪ್ರೆಸಿಡೆಂಟ್, ಆಮೇಲೆ ಪ್ರೈಮ್ ಮಿನಿಸ್ಟರ್, ಇಟ್ ಸಮಥಿಂಗ್ ವೆರಿ ಬಿಗ್. ಅದು ನಮ್ಮ ತುಳುನಾಡನ್ನ ರೆಪ್ರೆಸೆಂಟ್ ಮಾಡೋದು. ಅಂತ ಆಪರ್ಚುನಿಟಿ ಯಾವತ್ತು ಸಿಗಲ್ಲ ವಾಪಸ್, ಬಿಕಾಸ್ ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಇದು ಫಿಲ್ಮ್ ಮಾಡೋದು ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾಗೆ ಇನ್ನೊಂದು ವಿಷಯ ಅಂದ್ರೆ, ತಾವು ಚೈನಾದಲ್ಲಿ ಬ್ರಿಕ್ಸ್ ಕಾನ್ಫರೆನ್ಸ್ ಕೂಡ ಅಟೆಂಡ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ತುಂಬಾ ದೊಡ್ಡ ವಿಷಯ ಇದು. ಸೊ ಹೇಗೆ ಸೆಲೆಕ್ಟ್ ಆದ್ರಿ, ಎಕ್ಸ್ಪೀರಿಯನ್ಸ್? ಸೊ RD ಕಂಪ್ಲೀಟ್ ಮಾಡಿದವರಲ್ಲಿ ನಿಯರ್ಲಿ 400 ಸ್ಟೂಡೆಂಟ್ಸ್ ಇರ್ತಾರೆ ಫ್ರಮ್ ಆಲ್ ಓವರ್ ದ ಕಂಟ್ರಿ. ಸೊ ಅದರಲ್ಲಿ ನಿಮ್ಗೆ ಅಲ್ಲಿ ಪಿಕ್ ಮಾಡ್ತಾರೆ ಅವರು ವಾಲಂಟಿಯರ್ಸ್ ಅನ್ನು, ಹೂ ಆರ್ ವೆರಿ ಗುಡ್ ವಾಲಂಟಿಯರ್ಸ್ ಅಂತೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಅಬ್ರಾಡ್ ಡೆಲಿಗೇಷನ್ಸ್ಗೆ ಕಳಿಸ್ತಾರೆ. ಓಕೆ, ಡೆಲಿಗೇಷನ್ಸ್ ಆರ್ ಲೈಕ್ ಜಸ್ಟ್ ಅಟೆಂಡಿಂಗ್ ಫಾರಮ್ ಕೈಂಡ್ ಆಫ್. ಬಟ್ NSS ಅವರಿಗೆ ಅಂತ ಪರ್ಟಿಕ್ಯುಲರ್ ಆಗಿರುತ್ತೆ. ಸೊ ನಾನು ಅನ್ಕೊಂಡೆ ಫಾರಮ್ ಇರ್ಬೋದು, ಬಿಕಾಸ್ ನನಗೆ ಪ್ರೀ RD ಅಲ್ಲೆಲ್ಲ ಬೆಸ್ಟ್ ವಾಲಂಟಿಯರ್ ಎಲ್ಲ ಸಿಕ್ಕಿತ್ತು. ಸೊ ಐ ಥಾಟ್ ಇರ್ಬೋದು, ಆ್ಯಂಡ್ ಐ ವಾಸ್ ವೆರಿ ಕ್ವೈಟ್ ಆಕ್ಟಿವ್ ಅಲ್ಲ. ಸೊ ಒಂದು ಡೆಲಿಗೇಷನ್ ಇರ್ಬೋದು ಅಂತ ಥಿಂಕ್ ಮಾಡಿಟ್ಟಿದೆ. ಬಟ್ ಇದು ಸಡನ್ ಆಗಿ ನೋಡುವಾಗ ನನ್ಗೆ ಸ್ಪೆಷಲ್ ಕ್ಯಾಂಪ್ ಕೊಟ್ರು, ವೇರ್ NSS ಇಂದ ನಾನು ಒಬ್ಳೇ ಇದ್ದಿದ್ದು ಟು ರೆಪ್ರೆಸೆಂಟ್ ಇನ್ ಚೈನಾ ವಿತ್ ಅದರ್ಸ್. ಅಂದ್ರೆ ABVP ಅವ್ರು ಆ ಕ್ಯಾಂಡಿಡೇಟ್, NSS ಅವ್ರಿಗೆ ಯಾರು ಇರ್ಲಿಲ್ಲ. ಅಂಡ್ ನಾನು ಯಂಗೆಸ್ಟ್ ಇದ್ದಿದ್ದು ಅದರಲ್ಲಿ, ಸಮಥಿಂಗ್ ಅರೌಂಡ್ 18 ಇಯರ್ಸ್. ಸೊ ಅದು ಕೂಡ ಒಂದು ನೆನ್ಸದೆ ಬಂದಂತ. ನಾನು ಡೆಲಿಗೇಷನ್ ಇರ್ಬೋದು ಅನ್ಕೊಂಡೆ, ಇದು ನೋಡುವಾಗ ನನ್ನ ಬ್ರಿಕ್ಸ್ ಸ್ಪೆಷಲ್ ಕಾನ್ಫರೆನ್ಸಿಗೆ ಕಳ್ಸಿದ್ದಾರೆ. ಸೊ ಇಟ್ ವಾಸ್ ಆಲ್ಸೋ ವೆರಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಚೈನಾವರೆಗೂ 18+ ಅಲ್ಲೇ ಹೋಗಿ ಬಂದಿದ್ದೆ. 18+ ಅಲ್ಲೇ ಹೋಗಿ ಬಂದೆ. ಓಕೆ ನಿರೀಕ್ಷಾ ಅವರೇ, ನೆಕ್ಸ್ಟ್ ಕಮಿಂಗ್ ಟು ಯುವರ್ ಸಿನಿಮಾ ರಂಗ.
ಹೇಗೆ ಎಂಟ್ರಿ ಸಿಕ್ತು, ಹೇಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೇ ನಾನ್ ನಿಮ್ಗೆ ಹೇಳ್ದಲ್ಲ, ನನ್ ಜೊತೆ ಎಲ್ಲ ಆಗೋದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಸೊ ಸಿನಿಮಾ ಕೂಡ ಹಾಗೆ, ನಾನು ಅನ್ಕೊಂಡೇ ಇರ್ಲಿಲ್ಲ ಸಿನಿಮಾ ಮಾಡ್ತಾನೆ ಅಂತ. ಬಟ್ ಅದೇ ನಾನ್ ಹೇಳ್ದೆ ನಿಮ್ಗೆ, ಸ್ಪೋರ್ಟ್ಸ್ ಆಮೇಲೆ ಇಂಥ ಕಲ್ಚರಲ್ ಆಕ್ಟಿವಿಟಿ ಅದ್ರಲ್ಲೇ ಇದ್ದೆ ನಾನು. ಸ್ಪೋರ್ಟ್ಸ್ ಆಡಿ ಡಿಸಿಪ್ಲಿನ್ ಕೈಂಡ್ ಆಫ್ ಇರೋ ಅಂಥದ್ರಲ್ಲಿ. ಆಮೇಲೆ ಏನು ಒಂದು ಮಾಡ್ಲಿಂಗ್ ಅಲ್ಲಿ ಸ್ವಲ್ಪ ನನ್ಗೆ ಇತ್ತು, ಅದಕ್ಕೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ ಕಾಲೇಜಲ್ಲಿ ಇರುವಾಗ. ಸೊ ಲೈಟ್ ಆಗಿ ಅಲ್ಲೇ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಇರುವಾಗ ರ್ಯಾಂಪ್ ಮಾಡೋದು ಬರೋದು ಅಂಥದ್ದಿತ್ತು. ಸಡನ್ ಆಗಿ ನಾನು 2017 ಅಲ್ಲಿ ಅದಕ್ಕಿಂತ ಮೊದಲು ಪೇಜೆಂಟ್ ಪಾರ್ಟಿಸಿಪೇಟ್ ಮಾಡಿದೆ, ಒಂದೆರಡು ಪೇಜೆಂಟ್ ಅಲ್ಲಿ. ಫಸ್ಟ್ ಅಲ್ಲ, ಬಟ್ ಒಂದು ಕಾಂಪ್ಲಿಮೆಂಟರಿ ಪ್ರೈಸಸ್ ಅಂಥದ್ದು ಸಿಗ್ತಾ ಇತ್ತು. ಬಟ್ 2017 ನಾನು ಮಿಸ್ ಬಂಡ್ ಪಾರ್ಟಿಸಿಪೇಟ್ ಮಾಡಿದೆ ಪುತ್ತೂರಲ್ಲಿ. ಅದು ತುಂಬಾನೇ ಫೇಮಸ್. ಹಾ, ಅದ್ರಲ್ಲಿ ನನ್ ಕ್ರೌನ್ ಸಿಕ್ತು. ಓಕೆ, ಸೊ ಕ್ರೌನ್ ಸಿಕ್ಕಿದ್ ಅದ್ರಲ್ಲಿ ನಮ್ಗೆ ಒಂದು ಇಂಟ್ರೊಡಕ್ಷನ್ ರೌಂಡ್ ಅಂತ ಇರುತ್ತೆ ಫಸ್ಟಿಗೆ. ಸೊ ಅದು ತುಳುವಲ್ಲಿ ಮಾತಾಡ್ಬೇಕು. ಆವಾಗ ನನ್ ತುಳು ಓಕೆ, ಬಟ್ ಒಂದೂವರೆ ತಿಂಗಳು ಕೂತು ಅದನ್ನು ಓದಿ ಬಾಯ್ ಹಾಟ್ ಮಾಡಿ, ಅಯ್ಯೋ ಅದು ತುಂಬಾ ಕಷ್ಟಪಟ್ಟಿದ್ದೇನೆ. ಬಟ್ ಅದು ವೀರಿಯಲ್ ಆಲ್ ಆಫ್ ಎ ಸಡನ್ ವೈರಲ್ ಆಯ್ತು. ಲೈಕ್ ಎಲ್ಲರಿಗೂ ಇಷ್ಟ ಆಯ್ತು, ಏನಪ್ಪ ಈ ಹುಡುಗಿ ತುಳು ಮಾತಾಡ್ತಾಳೆ, ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಅಂಡ್ ಕೆಲವ್ರಿಗಂತೂ ಬಾಂಬೆಯಿಂದ ಬಂದಿಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಹಿಂದಿನ ಗುಟ್ಟು ಯಾರಿಗೂ ಗೊತ್ತಿಲ್ಲ. ಬಟ್ ಏನಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಅದು ಸ್ವಲ್ಪ ವೈರಲ್ ಆಗಿತ್ತು. ಸೊ ನಮ್ಮ ಡೈರೆಕ್ಟರ್ ಅವರು ಕಿಶೋರ್ ಸರ್ಗೆ ಈ ವಿಡಿಯೋ ಸಿಕ್ತು. ಸೊ ಮೇ ಬಿ ಅವ್ರು ಪ್ಲಾನ್ ಮಾಡಿದ್ರು, ಇವಳನ್ನ ಹಾಕೋ ಮೂವಿಲಿ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ತುಳು ಮಾತಾಡ್ತಿದ್ರಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು. ಮೇ ಬಿ ಆ ಕ್ಯಾರೆಕ್ಟರ್ ಸುಟ ನನ್ಗೆ ಗೊತ್ತಿಲ್ಲ. ಇದ್ರಲ್ಲಿ ಕ್ಯಾರೆಕ್ಟರ್ ಒಂಥರ ಬೇರೆ, ಇದ್ರಲ್ಲಿ ಪಾಪದ ಹುಡುಗಿ, ಮನೇಲಿ ಕೆಲಸ ಮಾಡೋ ಹುಡುಗಿ ತರ ಸ್ಪೀಚ್ ಕೊಟ್ಟಿದ್ದೀನಿ. ಆಮೇಲೆ ಅವರು ಬಾಲಜಗನ್ನಾಥ್ ಶೆಟ್ಟಿ ಇದ್ದಾರೆ, ಅವರನ್ನು ಗೊತ್ತಿರ್ಬೇಕು. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇವಳ ಹತ್ರ ಕೇಳ್ತೀರಾ ಮೂವಿ ಮಾಡ್ತಾಳೆ ಅಂತ ಹೇಳಿ. ಹಾಗೆ ನಾನು ಮೂವಿ ಫೀಲ್ಡಿಗೆ ಆಲ್ ಆಫ್ ಅ ಸಡನ್ ಗಂಧ ಗಾಳಿ ಏನು ಗೊತ್ತಿಲ್ಲ. ಓಕೆ ನಿರೀಕ್ಷಾ ಅವ್ರೆ, ನಿಮ್ಮಿಂದ ಈಗ ಒಂದು ಡೈಲಾಗ್ ಬೇಕು ನಮ್ಗೆ. ಅಂದ್ರೆ ಮೂವಿ ಡೈಲಾಗ್ ಮತ್ತೆ ಹೇಳಿಸ್ತೀನಿ, ಇನ್ನು ಟೈಮ್ ಇದೆ. ಸೊ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಇಂಟ್ರೊಡಕ್ಷನ್ ಸ್ಪೀಚ್ ಕೊಟ್ರಿ ತುಳುವಲ್ಲಿ. ಸೊ ಅದ್ರದ್ದೇನಾದ್ರೂ ನೆನಪಿದ್ರೆ ಒಂದೆರಡು ಲೈನ್ ಬೇಕು. ಓಕೆ, ಒಂದ್ ನಿಮಿಷ. ಓಕೆ, ಶ್ಯೂರ್. ಎಷ್ಟು ನೆನಪಿದೆ ಅಷ್ಟು ಹೇಳಿ, ಫುಲ್ ಎಲ್ಲ ಬೇಕು ಅಂತ ಏನು ಇಲ್ಲ. ಓಕೆ, ಪಂಚವರ್ಣದ ಪಂಚೋಲಿ ಬಚ್ಚಿರದ ಪುಂಜದ ಮಣ್ಣು ತುಳುನಾಡುದ ಸೀಮೆನ ಕಾಪುನಂಚಿನ ಮಾತ ದೈವ ದೇವೇರು ನಾಗೆರು ಬೆಮ್ಮೆರೆಗು ಸುರುಕಾದು ಮುಂಡ ಊರೊಂದು ಕುಡಾರಿ ರಾಮನ ತುಡಾರ ಅರ್ಲಿನ ಕಡಲಕೆರೆ ತುಳುನಾಡು ಡುಪ್ಪುಟು ಬಳತಿನ ಮಾತ ತುಳುನಾಡದ ಬಂಧುಲೆಗು ಸೊಲ್ಮೇಲ್ ಸಂತ ಆಯ್ತಮ್ಮ ಅಂತೊಂದಿಲ್ಲ. ತುಂಬಾ ಚೆನ್ನಾಗಿತ್ತು. ಇವಾಗಂತೂ ಫ್ಲೂಯೆಂಟ್ ಇವಾಗ ಬರುತ್ತೆ, ಅದ್ ನೆನಪಿಲ್ಲ ನನ್ಗೆ, ಅದ್ ಬರ್ದದಷ್ಟು ನೋಡಿದೀನಿ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಮಾಡಿದ್ರೆ ಇವಾಗ ಫುಲ್ ಕಾನ್ಫಿಡೆಂಟ್ ಇದೆ, ಎಲ್ಲಿ ಸ್ಟೇಜ್ಗೆ ಹೋದ್ರು ಫುಲ್ ತುಳುವಲ್ಲಿ ಮಾತಾಡುವ, ಚಿಂದಿ ಉಡಾಯಿಸ್ಬೋದು. ಚಿಂದಿ. ಓಕೆ ನಿರೀಕ್ಷಾ ಅವರೇ, ನೀವು ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಇದ್ರಿ. ಸೊ ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡುವಾಗ ನಿಮ್ಗೆ ಫಸ್ಟ್ ಕ್ಯಾಮರಾ ಫೇಸ್, ಅದಕ್ಕಿಂತ ಮುಂಚೆ ಫ್ಯಾಷನ್ ಶೋ ಎಲ್ಲ ಡಿಫ್ರೆಂಟ್ ಅಂಡ್ ಕ್ಯಾಮರಾ ಫೇಸಿಂಗ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾರಿಗೂ ಗೊತ್ತಿಲ್ಲ ಇದು ವಿಷಯ, ಬಟ್ ಪ್ಲೀಸ್ ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬೇಡಿ ಇದನ್ನ. ನಾನೊಂದು ಶಾರ್ಟ್ ಮೂವಿಯಲ್ಲಿದ್ದೆ, ಎಲ್ಲೋ ಅದು ಫಸ್ಟ್ ನಾನು ಫೇಸ್ ಮಾಡಿ. ಆಕ್ಚುಲಿ ಅದು ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾಳೆ, ಅವ್ರ ಅಣ್ಣನ ಗ್ರೂಪ್ ಇತ್ತು. ಸೊ ನಿರೀಕ್ಷಾ ಇದೆಯಲ್ಲ ಬಾ, ಅಣ್ಣ ನಂಗೆ ಗೊತ್ತಿಲ್ಲ, ನಂಗೆ ಬರಲ್ಲ, ಬಾ ಏನಾಗಲ್ಲ ಬಾ ಅಂತ ಅದು ಸುಮ್ಮನೆ ಮಾಡಿರೋದು. ಆಕ್ಚುಲಿ ಅವ್ರದ್ದು ಪ್ರಾಜೆಕ್ಟ್ ಅದು. ಬಟ್ ನಾನು ಏನು ಮಾಡೋದು, ನಂಗೆ ಏನು ಗೊತ್ತಿಲ್ಲ, ಗಂಧಗಾಲಿ ಗೊತ್ತಿಲ್ಲ, ನಾನು ಏನು ಅಣ್ಣ ಬೇಡ ಇಲ್ಲ ಏನಿಲ್ಲ, ನಿಂಗೆ ಡೈಲಾಗ್ಸ್ ಏನೂ ಇರಲ್ಲ, ನೀನ್ ಬಾ ಅಂತ ಅದ್ರಲ್ಲಿ ಇದ್ದೀನಿ. ಸೊ ಅದು ನಾನು ಆಕ್ಚುಲಿ ಫಸ್ಟ್ ಕ್ಯಾಮರಾ ಫೇಸ್ ಮಾಡಿದ್ದು. ಆಮೇಲೆ ಶಾರ್ಟ್ ಮೂವಿ ಸಮಥಿಂಗ್ ಡಿಫ್ರೆಂಟ್. ಅದು ನಮ್ಮ ಟೀಮ್ ಇದು ಇಲ್ಲಿ ಬರುವಾಗ ನಾನು ಹೊಸೊಬ್ಳು, ಏನ್ ಗೊತ್ತಿಲ್ಲ. ಆಕ್ಚುಲಿ ಕಿಶೋರ್ ಸರ್ ಅಂದ್ರೆ ಹೇಗಂದ್ರೆ ನನ್ನ 7 days ಅಟ್ಲೀಸ್ಟ್ 7 days ಕ್ಯಾಮ್ರಾ ಮುಂದೆ ಕೂರಿಸಿ, ಮಾನಿಟರ್ ಮುಂದೆ ಕೂರಿಸಿ, ನೀನ್ ಕೂತ್ಕೊಂಡು ನೋಡು ಅವ್ರು ಹೇಗ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನಾನು ಓಕೆ ಫೈನ್ ಅಂತ 7 days ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ. ಆಮೇಲೆ ಸೆಟ್ಟಲ್ಲಿ ಗೋಪಿನಾಥ್ ಸರ್ ಇದ್ರು, ಆಮೇಲೆ ಉಷಾ ಮ್ಯಾಮ್ ಇದ್ರು. ಉಷಾ ಮ್ಯಾಮ್ ಇಸ್ ಆಲ್ರೆಡಿ ಅ ಟೀಚರ್ ಆಕ್ಟಿಂಗ್, ಶಿ ಈಸ್ ಟೀಚಿಂಗ್ ಆಕ್ಟಿಂಗ್. ಸೊ ಪ್ಲಸ್ ಎಲ್ಲ ಇದ್ರು, ಕಾಪಿಕಾಡ್ ಸರ್, ನವೀನ್ ಸರ್, ಅರವಿಂದ್ ಸರ್, ಭೋಜರಾಜ್ ಸರ್. ಫಸ್ಟ್ ಮೂವಿಲೇ ಜೊತೆ ಸಿಕ್ಕಿದೆ ನಮಗೆ. ಇವ್ರು ಎಷ್ಟು ಕೋಪರೇಟ್, ನಾನು ಹೆದರ್ಕೊಂಡಿದ್ದೆ, ಇಷ್ಟು ದೊಡ್ಡವ್ರು, ನಾನು ಎಲ್ಲಾದ್ರೂ ತಪ್ಪು ಮಾಡಿದ್ರೆ ಏನಾಗುತ್ತೋ, ಬೈತಾರೋ ಏನು.
ಬಟ್ ನೋ ದೇ ವರ್ ವೆರಿ ಸ್ವೀಟ್ ಆಯ್ತಾ, ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಹೇಗೆ ಮಾಡಬೇಕು ಇದು ಮಾಡಬೇಕು, ಉಷಾ ಮ್ಯಾಮ್ ಹತ್ರ ನಾನು ಸ್ಕ್ರಿಪ್ಟ್ ಹೋಗಿ ತೋರಿಸ್ತಾ ಇದ್ದೆ, ಮ್ಯಾಮ್ ಇದನ್ನ ಹೇಗೆ ಮಾಡ್ಬೋದಮ್ಮ, ಸೊ ಅವ್ರು ಹೇಳ್ತಾರೆ ಇಂಚ ಮಾಡ್ಬೇಕು ಅದು ವೆರಿ ಡೀಟೇಲ್ಡ್ ಹೇಳ್ಕೊಡ್ತಾ ಇದ್ರು. ಆಮೇಲೆ ಕಿಶೋರ್ ಸರ್ ಸಹ ಹೀಗೆ ಬೇಕು ನನಗೆ ಸೀನ್ ಅಂತ ಹೇಳಿದ್ರೆ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಸುನೀಲ್ ಇದ್ರು ನನ್ನ ಜೊತೆ, ಹಿ ಈಸ್ ಆಲ್ರೆಡಿ ಅನ್ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್. ಸೊ ಇವ್ರು ಎಲ್ಲ ಇರುವಾಗ ಅದು ಈಸಿ ಆಯ್ತು. ಎಲ್ಲರೂ ಹೆಲ್ಪ್ ಮಾಡಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು. ಎಸ್, ಹಾಗೆ ಫಸ್ಟ್ ಕ್ಯಾಮರಾ ಫೇಸ್ ಮಾಡಿದ್ದು ನೀವು ಅಪ್ಪ ಟೀಚರ್ ಮೂವಿಲಿ. ಸೊ ಆಡಿಷನ್ಸ್ ಏನಾದ್ರು ಕೊಟ್ಟಿದ್ರೆ, ಆಡಿಷನ್ ಕೊಟ್ಟಿರೋ ಎಕ್ಸ್ಪೀರಿಯನ್ಸ್, ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದು ಇದಕ್ಕೆ ನನ್ನನ್ನು ಕರೆದಿದ್ರು ಒಂದ್ಸಲ. ಆಮೇಲೆ ಒಂದ್ ಸ್ಕ್ರಿಪ್ಟ್ ಕೊಟ್ಟಿದ್ರು ನನಗೆ, ಆಡಿಷನ್ಸ್ ಅಂತ ಅಲ್ಲ, ಜಸ್ಟ್ ಐ ವಾಂಟ್ ಟು ಸಿ ಯುವರ್ ವಾಯ್ಸ್ ಮಾಡ್ಯುಲೇಷನ್, ವೋಕಲ್ ಅಂಡ್ ಎವ್ರಿಥಿಂಗ್ ಅಂತ. ಸೊ ಅದಿತ್ತು, ದಟ್ ವಾಸ್ ನಾಟ್ ಆಡಿಷನ್ಸ್ ಆಕ್ಚುಲಿ. ಆಮೇಲೆ ಆಡಿಷನ್ಸ್ ಕೊಟ್ಟಿದ್ದೀನಿ ನಾನು. ಆಡಿಷನ್ ಕೊಟ್ಟಿದ್ದು ಬೇರೆ ಮೂವಿಗಲ್ಲ, ನಾನು ಒಂದು ಸೀರಿಯಲ್ ಕೊಟ್ಟಿದ್ದೆ. ಇಲ್ಲ, ಕನ್ನಡ. ಸೊ ಅದು ಆ್ಯಕ್ಚುಲಿ ನಂಗೆ ಆಡೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಅಲ್ಲೂ ಸಿಲೆಕ್ಟು ಆಗಿಲ್ಲ ಬಿಡಿ. ಅದು ಕೊಟ್ಟಿದ್ದೆ, ಆಡಿಷನ್ ಕೊಟ್ಟಿದ್ದೆ. ಬಟ್ ಇಟ್ ವಾಸ್ ನಾಟ್ ಇನ್ ಫ್ರಂಟ್ ಆಫ್ ದೆಮ್, ನಾವು ಫೋನಲ್ಲಿ ವಿಡಿಯೋ ಮಾಡಿ ಕಳಿಸಿ ಅಂಥದ್ದು. ಎಸ್, ನಿರೀಕ್ಷಾ ಅವರು ಇವತ್ತು ಗಣೇಶ ಚತುರ್ಥಿ ಹಬ್ಬ, ನಾನು ಆಗ್ಲೇ ಕೇಳಿದೆ ಮನೇಲಿ ಹೇಗೆ ಇರುತ್ತೆ ಅಂತ. ಸೊ ಏನೆಲ್ಲ ತಿಂಡಿ ಮಾಡ್ತಾರೆ, ನಿಮ್ಮ ಫೇವ್ರೆಟ್ ತಿಂಡಿ ಯಾವುದು? ಓಕೆ, ತಿಂಡಿ ತುಂಬಾ ಇದೆ, ನಾನು ತಿಂಡಿ ಪೋತಿ ಎಲ್ಲ ತಿಂತೀನಿ. ಹಾಗಂತ ಏನಿಲ್ಲ ಸ್ಪೆಷಲ್ ಆಗಿ. ಸ್ವೀಟ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಸ್ವೀಟ್ಸ್ ಇರುತ್ತೆ, ಅಮ್ಮ ಮಾಡ್ತಾರೆ. ಮತ್ತೆ ಸ್ಪೆಷಲ್ ಆಗಿ ಅದು ಏನ್ ಹೇಳ್ತಾರೆ, ಮೂಡೆ ಇಲ್ಲ, ಅಷ್ಟಮಿಗಲ್ಲ ಅದು, ಅಲ್ಲ ಚೌತಿವರೆಗೂ ಓಕೆ. ಇಲ್ಲ, ನಮ್ಮನೇಲಿ ಮುಗೀತು. ಈಗ ಹಾಗಾದ್ರೆ ಹೊಸ್ತು ಮಾಡ್ಬೇಕಷ್ಟ ಅನ್ಸುತ್ತೆ. ಓಕೆ ನಿರೀಕ್ಷಾ ಅವರೇ, ಕಾರ್ಯಕ್ರಮದಲ್ಲಿ ಇನ್ನು ನಿಮ್ ಜೊತೆ ಮಾತಾಡ್ಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮದ ಸಮಯ. ಎಸ್ ವೀಕ್ಷಕರೇ, ನಿರೀಕ್ಷಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಇನ್ನೂ ಸಾಕಷ್ಟು ಮಾತಾಡೋದಿದೆ, ಹರಟೆ ಹೊಡೆಯೋದಿದೆ. ಸೊ ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಕೋಸ್ಟಲ್ ಬ್ಯೂಟಿ ನಿರೀಕ್ಷಾ ಕಾರ್ಯಕ್ರಮ. ಎಸ್, ಕಾರ್ಯಕ್ರಮದಲ್ಲಿ ನಿರೀಕ್ಷಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಸಾಕಷ್ಟು ಮಾತಾಡಿದ್ದಾಯ್ತು, ಇನ್ನೂ ಕೂಡ ತುಂಬಾನೇ ಮಾತಾಡೋದಿದೆ. ಸೊ ಅದಕ್ಕಿಂತ ಮುಂಚೆ ನಿರೀಕ್ಷಾ ಅವರೇ, ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಡೈಲಾಗ್ಗೋಸ್ಕರ, ಆ ಒಂದು ಫಸ್ಟ್ ಮೂವಿಲೇ ಡೈಲಾಗ್ ಫೇಮಸ್ ಆಗಿದೆ, ಮೀನ್ ಮಾರುವ ಸೀನ್. ಸೊ ಅದರ ಒಂದು ಡೈಲಾಗ್ ನಮ್ಮ ವೀಕ್ಷಕರಿಗೆ ನೀವು ಕಾಪರೇಟ್ ಮಾಡ್ತೀರಾ? ನಾನು ಮೀನ್ ಮಾರುವವರಾಗಿ ಮೀನ್ ದಾದೊಂಡುಂಬೆ ಮೀನ್ ಮಾತಲ್ಲ ಉಂಡಕ್ಕೆ ಅಂಚನ ತಿಮ್ಮಿಗಿಲ್ಲ ಪಾಡು ಅವಿಜ್ಜಕ್ಕೆ ಬಗ್ಗೆ ಇತ್ತಿನೇನ್ ಪನಂಬೆ ಬೆರಕಿದೆ ಉಂಡು ನನ್ನ ಕಣ್ಣು ಪೋತಿನ ಕುಮೇದಿನ ಮಂಡೆ ಪೋತಿನ ಪುರ ಪಾಡೋರ್ಚಿ ಗೊತ್ತಾಣತ ಮುರಣಿ ಕೊರ್ತಾವು ಕುಮೇದಿನ ಅವೇನಿ ಅಂದ ಅಕ್ಕಿನಿ. ಓಕೆ, ನೈಸ್, ವೆರಿ ನೈಸ್. ಇನ್ನೊಂದು ಉಂಟಲ್ಲ ಡೈಲಾಗ್ ಅದ್ರಲ್ಲಿ, ಕಾಸು ನಿನ್ನ ಅಮ್ಮಡಕ್ಕೆ. ಸೊ ತುಂಬಾನೇ ಫೇಮಸ್ ಆಗಿರುವಂತಹ ಡೈಲಾಗ್. ಸೊ ಫಸ್ಟ್ ಮೂವಿಯಲ್ಲೇ ಸ್ವಲ್ಪ ರೌಡಿ ಬೇಬಿ ತರನೇ ಎಂಟ್ರಿ ತಗೊಂಡಿದ್ರಿ ನೀವು. ಎಸ್ ನಿರೀಕ್ಷಾ ಅವರೇ, ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಹೇಳಿ. ನಿಮ್ಮ ಮನೆಯಲ್ಲಿ ಸಪೋರ್ಟ್ ಹೇಗಿತ್ತು? ಸೊ ಹುಡುಗಿರಿಗೆ ಆಬ್ವಿಯಸ್ ಆಗಿ ಚಿತ್ರರಂಗ ಅಂದರೆ ತುಂಬಾ ದೊಡ್ಡ ವಿಷಯ, ಸಣ್ಣ ವಿಷಯ ಏನೂ ಅಲ್ಲ. ಅದು ನಮ್ಮ ಮಂಗಳೂರು ಸೈಡ್ ಅವ್ರಿಗೆ ಹುಡುಗಿಯರನ್ನು ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗಿ ಫ್ಯಾಮಿಲಿಲಿ ಇಟ್ಟಿರ್ತಾರೆ. ಸೊ ನಿಮ್ಮ ಒಂದು ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಮನೆಯಲ್ಲೆಲ್ಲ ಸಪೋರ್ಟ್ ಹೇಗಿದೆ ಇವಾಗ? ನಮ್ಮ ಫ್ಯಾಮಿಲಿಯಲ್ಲಿ ಆ್ಯಕ್ಚುಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾನು ಆಡಿ ಹೋಗೋದಲ್ಲಿ ಲೈಕ್ ಯಾವುದಕ್ಕೂ ಬೇಡ ಅಂತ, ನಿಂಗೆ ಯಾವ್ದು ಇಷ್ಟ ನೀನ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಅದೇ ಫ್ಯಾಮಿಲಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಹೇಳ್ತಾರೆ ಅಂದ್ರೆ ಹೊರಗಿಂದ ಹೇಳ್ತಾರೆ, ಯಾಕೆ ಕಲಿಸ್ತಿದ್ಯಾ ಮಗಳನ್ನು, ಯಾಕೆ ಬೇಕಾ ಇದೆಲ್ಲ. ಬಟ್ ಇಟ್ಸ್ ಓಕೆ, ಮಮ್ಮಿ ಪಾಪ ಆರ್ ಕೂಲ್ ವಿತ್ ಇಟ್. ಲೈಕ್ ನೀವ್ ಮಾಡಿ, ನಿಮ್ಗೆ ಏನ್ ಬೇಕು ನೀವು ಮಾಡಿ ಅಂತ. ಸೊ ಆ ಒಂದು ಹುಡುಗಿ ಅನ್ನೋ ರೆಸ್ಟ್ರಿಕ್ಷನ್, ನಾವಿಬ್ರು ಹೆಣ್ಮಕ್ಳೇ ಮನೆಯಲ್ಲಿ, ನಮ್ಮನ್ ಗಂಡ್ಮಕ್ಳ ತರಾನೇ ಸಾಕಿದ್ದಾರೆ. ಸೊ ಟಾಮ್ ಬಾಯ್ ಕೈಂಡ್ ಮನೆಯಲ್ಲಿ ಕೂಡ.
ಓಕೆ ನಿರೀಕ್ಷಾ ಅವರೇ, ಸೊ ಸೆಲೆಬ್ರಿಟಿ ಆದ್ಮೇಲೆ ನೀವು ಹೊರಗಡೆ ಹೋಗಿರ್ತೀರಾ, ಆಬ್ವಿಯಸ್ ಆಗಿ ಶಾಪಿಂಗ್ ಮಾಡ್ತೀರಾ, ಸೊ ರೆಸ್ಟೋರೆಂಟ್ಗೆ ಹೋಗಿರ್ತೀರಾ. ಸೊ ಅಲ್ಲಿ ಒಂದು ಫ್ಯಾನ್ಸ್ನ ರಿಯಾಕ್ಷನ್ ಹೇಗಿತ್ತು? ಸೊ ಯಾವ್ದಾದ್ರು ಕ್ರೇಜಿಯಸ್ಟ್ ಥಿಂಗ್ ಆಗಿರೋದು ಆ ಥರ ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ? ಕ್ರೇಜಿಯಸ್ಟ್ ಥಿಂಗ್ ಆಕ್ಚುಲಿ ಆಗ್ತಾ ಇರುತ್ತೆ, ತುಂಬಾನೇ ಇರಿಟೇಟಿಂಗ್ ಆಗಿರುತ್ತೆ ಅದು. ಬಟ್ ಔಟ್ಸೈಡ್ ಅಂಥದ್ದು ಯಾವುದು ಆಗಿಲ್ಲ ನಂಗೆ. ಇಲ್ಲ ನಮ್ಮ ಮಂಗಳೂರು ಜನ ನಿಮ್ಗೆ ಗೊತ್ತಲ್ಲ ಎಷ್ಟು ಸ್ವೀಟ್ ಅಂತ ಗೊತ್ತಲ್ಲ. ಸೊ ಅಂಥದ್ದು ನನ್ಗೆ ಹೊರಗಡೆ ಎಕ್ಸ್ಪೀರಿಯನ್ಸ್ ಆಗ್ಲಿ. ಬರ್ತಾರೆ, ಒಂದು ಸೆಲ್ಫಿ ತಗೋತಾರೆ, ಆಮೇಲೆ ಚೆನ್ನಾಗಿ ಮಾತಾಡ್ತಾರೆ. ಕೆಲವರು ದೂರದಿಂದ ಮೇರಂದ ಅತ್ಯ ಅತ್ಯ ಪೊಯ್ಯ ಪೊಯ್ಯ ಅಂಥದ್ದಿರುತ್ತೆ ಸಿಚುವೇಶನ್. ಕೆಲವೊಮ್ಮೆ ಇರಿಟೇಟಿಂಗ್ ಸಿಚುವೇಶನ್ ಯಾವ್ದಾಗಿರುತ್ತೆ ಅಂದ್ರೆ, ಎಲ್ಲಿಂದಾದ್ರೂ ನಮ್ ನಂಬರ್ ಸಿಗ್ಬಿಡುತ್ತೆ, ಗೊತ್ತಾಯ್ತಾ? ಸೊ ನಂಬರ್ ಸಿಗ್ಬಿಡುತ್ತೆ. ಮೊನ್ನೆ ಅಷ್ಟೇ ನಾನು ಒಬ್ನಿಗೆ ಬೈದ್ ಬ್ಲಾಕ್ ಮಾಡಿದಷ್ಟೇ, ಮತ್ತೆ ಆಮೇಲೆ ನನ್ಗಾಗುತ್ತೆ ಯಾಕೋ ಬ್ಲಾಕ್ ಮಾಡಿದೆ ಪಾಪ ಅಂತ ಅನ್ಸುತ್ತೆ. ಬಟ್ ಅದು ನಾವ್ ಬ್ಯುಸಿ ಆಗಿರ್ತೀವಿ, ಕೆಲವೊಮ್ಮೆ ಅವ್ರಿಗೆ ಗೊತ್ತಾಗಲ್ಲ ನಾವ್ ಹೇಳಿದ್ರು. ವಿಡಿಯೋ ಕಾಲ್ ಮಾಡ್ತಿದ್ದಾರೆ ನೈಟ್ 3 o'clock. ನನ್ನ ಅಮ್ಮ ಬಂದ್ಬಿಟ್ಟು ಏನದೆ ಕಾಲ್ ಅದಕ್ಕೆ ಈತಿಲ್ಲ, ಒಬ್ವಿಯಸ್ಲಿ ಅದು ಕೇಳ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ಕೆಲವೊಮ್ಮೆ ಇರಿಟೇಷನ್ಸ್ ಆಗುತ್ತೆ. ಅದ್ ಬಿಟ್ರೆ ನೋ, ಕುಡ್ಲದ ಜನಕ್ಲ ಆರ್ ವೆರಿ ಸ್ವೀಟ್, ವೆರಿ ಸ್ವೀಟ್. ಓಕೆ ನಿರೀಕ್ಷಾ ಅವರ, ಇನ್ನೊಂದು ಇನ್ಸಿಡೆಂಟ್ ಕೇಳ್ಪಟ್ಟೆ. ಸೊ ನೀವು ನಿಮ್ಮ ನಂಬರ್ ಅಂತ ಯಾರೋ ಫ್ಯಾನ್ಸ್ಗೆ ಬೇರೆ ನಂಬರ್ ತಪ್ಪಿ ಹಾಕಿ, ಸೊ ದೊಡ್ಡ ಇನ್ಸಿಡೆಂಟ್ ಆಯ್ತಂತೆ. ಸೊ ಅದ್ರ ಬಗ್ಗೆ ಹೇಳಿ. ಓಕೆ, ಸೊ ನಾನು ಆಕ್ಚುಲಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ದೂರ ಇದ್ದೆ, ಬಟ್ ಇನ್ಸ್ಟಾಗ್ರಾಮ್ ಬಂದ್ಮೇಲೆ ಅಂಡ್ ಆಫ್ಟರ್ ಕಮಿಂಗ್ ಟು ಲೈಮ್ ಲೈಟ್, ಲೈಕ್ ಸ್ವಲ್ಪ ನೀವ್ ಆಗ್ಬೇಕಾಗುತ್ತೆ ಆಕ್ಟಿವ್. ಸೊ ಅದ್ರಲ್ಲಿ ಒಂದು ಗೇಮ್ ಇದೆ ಗೊತ್ತಾ ನಿಮ್ಗೆ, ಆಸ್ಕ್ ಮೀ ಅ ಕ್ವೆಶ್ಚನ್, ಐ ವಿಲ್ ಆನ್ಸರ್ ಕೈಂಡ್ ಆಫ್. ಅದ್ರಲ್ಲಿ ಏನಾಯ್ತು, ಒಬ್ಬ ನನ್ ನಂಬರ್ ಕೇಳ್ದ. ಸೊ ನನ್ ನೆನಪಿಲ್ಲ ಅದು ಯಾರು ಅಂತ. ಒಬ್ರು ನನ್ ನಂಬರ್ ಕೇಳಿದ್ರು. ಓಕೆ, ನಾನ್ ನಂಬರ್ ಕೊಟ್ಟೆ. ನಾನ್ ರ್ಯಾಂಡಮ್ ಆಗಿ 10 numbers ಟೈಪ್ ಮಾಡಿ ಕೊಟ್ಬಿಟ್ಟೆ. ಏನ್ ಮಹಾನುಭಾವ ಅವನು, ನಾನ್ ಕೊಡ್ತೀನ ನನ್ನ ನಂಬರ್ಗೆ ಅಷ್ಟು ಫಾಲೋವರ್ಸ್ಗೆ. ಅವ್ನ ಆ ನಂಬರಿಗೆ ಕಾಲ್ ಮಾಡ್ಬಿಟ್ಟು ನೀವ್ ನಿರೀಕ್ಷಾ ಶೆಟ್ಟಿ ಅಂತ ಕಾಲ್ ಇದ್ ಮಾಡ್ದ. ಆಚೆಯಿಂದ ಅವ್ರು ರಿಸೀವ್ ಮಾಡಿ ಮಾತಾಡಿದ್ರು, ನಾನಲ್ಲ ಅಂತ. ಅಷ್ಟೊತ್ತಾಗೋಗ ಎಲ್ಲ ಹಿ ಟೆಲಿಂಗ್ ಮಿ ಅಬೌಟ್ 100 of people ಆರ್ ವಿಡಿಯೋ ಕಾಲಿಂಗ್ ಹಿಮ್, ಮೆಸೇಜಿಂಗ್ ಹಿಮ್, ಕಾಲ್. ಅವನಿಗೆ ಇರಿಟೇಷನ್ ಆಯ್ತು ಕಂಪ್ಲೀಟ್. ಈ ಅಪ್ಪ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೈದ, ಸರಿಯಾಗಿ ಬೈದ. ನನಗೆ ಬೇಜಾರಾಯ್ತು. ಅಂದ್ರೆ ಬೈದಿದ್ರೆ ಹಾಗಲ್ಲ, ಅರ್ಥ ಪೂಜೆ ಎನ್ನ ನಂಬರ್ ಅವ್ನು ತುಂಬಾ ಇರಿಟೇಟ್ ಆಗಿ, ನಂಗೆ ಗೊತ್ತಿಲ್ಲಪ್ಪ ನಿನ್ ನಂಬರ್ ಅಂತ. ನಾನು ರ್ಯಾಂಡಮ್ ಆಗಿ 10 numbers ಟೈಪ್ ಮಾಡ್ಬಿಟ್ಟು ಕೊಟ್ಟೆ, ಅದ್ ನಿನ್ ನಂಬರ್ ಕನೆಕ್ಟ್ ನಾನು ಏನ್ ಮಾಡಕ್ಕಾಗುತ್ತೆ. ಆಮೇಲೆ ಇಲ್ಲ ಅಕ್ಕ ಸಾರಿ, ನಾನ್ ಸಹ ನಿಮ್ ಫ್ಯಾನೇ, ಬಟ್ ನನ್ಗೆ ಅದು ಇರಿಟೇಷನ್ ಆಯ್ತು. ಇವಾಗ ನೀವ್ ಅಂದ್ರೆ ನಾನು ಆಮೇಲೆ ಉದ್ದ ಮೆಸೇಜ್ ಟೈಪ್ ಮಾಡಿ ಬಂದ್ ಹಾಕ್ದೆ, ಇಟ್ ಇಸ್ ನಾಟ್ ಮೈ ನಂಬರ್. People should have a little common sense when you call. I can't give my number on social media. So please don't disturb him. ಅವ ಕಾಸರಗೋಡಿನ ಹುಡುಗ, ಸಣ್ಣ ಹುಡುಗ. ಸೊ ಅವನಿಗೆ ಖುಷಿ ಆಯ್ತು. ಆಮೇಲೆ ನಂಗೆ ಮೆಸೇಜ್ ಮಾಡ್ದ, ಅಕ್ಕ ಓಕೆ ಥ್ಯಾಂಕ್ ಯು ಸೋ ಮಚ್. 2 days ಬಿಟ್ಟು ನನ್ಗೆ ವಾಪಸ್ ಅಕ್ಕ ಇವ್ರು ಕಾಲೇ ನಿಲ್ಲಿಸ್ತಾ ಇಲ್ಲ. ಅಂದ್ರೆ ಗೊತ್ತಾಗಿರಲ್ಲ ಅವ್ರಿಗೂ ಕೂಡ, ನಿರೀಕ್ಷಾ ಅವ್ರದ್ದು ನಂಬರ್ ಅನ್ಬಿಟ್ಟು ಕಾಲ್ ಮಾಡಿ. ಅಯ್ಯೋ, ಅವ್ನ್ ಲಾಸ್ಟಿಗೆ ಅವನೇ ಆನ್ಸರ್, ನಾನ್ ನಿರೀಕ್ಷಾನೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಹುಡುಗ ಸ್ಟಾರ್ಟ್ ಮಾಡಿದ ಅವನು. ಓಕೆ, ತುಂಬಾನೇ ಕ್ರೇಜಿಯಸ್ಟ್ ಥಿಂಗ್. ಸೊ ಎಸ್, ಫ್ಯಾನ್ಸ್ ನಿಮ್ಗೆ ಸಿಕ್ಕಾಪಟ್ಟೆ, ನೀವು ತುಂಬಾನೇ ನೋಡೋಕ್ಕೂ ಚೆನ್ನಾಗಿದ್ದೀರಾ. ಸೊ ಫ್ಯಾನ್ಸ್, ಹುಡುಗರು ಫ್ಯಾನ್ಸ್ ತುಂಬಾನೇ ಇರ್ತಾರೆ. ಸೊ ಯಾವ್ದಾದ್ರು ಫ್ಯಾನ್ ಪ್ರಪೋಸ್ ಮಾಡಿರೋದು ಅಥವಾ ಲವ್ ಲೆಟರ್ ಬರ್ದಿರೋದು, ಗಿಫ್ಟ್ ಸೆಂಡ್ ಮಾಡಿರೋದು, ಆತರ ಏನಾದ್ರು ಅದೇನಿಲ್ಲ. ನಂಗೆ ಪೇಂಟಿಂಗ್ಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಬಟ್ ಫ್ಯಾನ್ಸ್ ಆಗಿ ಅಂತದವ್ರು ಅಂದ್ರೆ ನಾನ್ ಹೇಳ್ದಾಗೆ ಕುಡ್ಲದವ್ರು ಅಷ್ಟು ವಿಯರ್ಡ್ ಆಗಿ ಯಾವತ್ತೂ ಬಿಹೇವ್ ಮಾಡಲ್ಲ. ದೇ ಆರ್ ವೆರಿ ಕೈಂಡ್. ಸೊ ಅದ್ ಆಗುವಾಗ ನನ್ಗೊಬ್ರು ಲೈಕ್ ನಂಗೆ ಕಮೆಂಟ್ಸ್ ಇರುತ್ತೆ, ನನ್ನ ಫೋಟೋಸ್ಗೆ ಕಮೆಂಟ್. ನಾನ್ ನಾರ್ಮಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರಿಪ್ಲೈ ಮಾಡಲ್ಲ ಅಷ್ಟು. ಓಕೆ, ಬಿಕಾಸ್ ಅದು ತುಂಬಾ ಮೆಸೇಜಸ್ ಇರುತ್ತೆ. ಯಾರಿಗೆ ಅಂತ ಕೂತು ಅವ್ರಿಗೆ ಪಾಪ ಬೇಜಾರಾಗ್ತಿರ್ಬೋದು, ಏನು ಇವಳು ದೊಡ್ಡ ಜನ ಇವಳು ಮೆಸೇಜ್ ಮಾಡಲ್ಲ ಅಂತ. ಬಟ್ ಆಕ್ಚುಲಿ ತುಂಬಾ ಮೆಸೇಜಸ್ ಇರುತ್ತೆ, ಸೊ ನಾವ್ ಮಾಡಲ್ಲ. ಐ ಆಮ್ ರಿಯಲಿ ಸಾರಿ. ಬಟ್ ಕ್ವಾರಂಟೈನ್ ಅಲ್ಲಿ ಕೂತ್ಕೊಂಡು ಕೆಲವದಕ್ಕೆ ರಿಪ್ಲೈ ಮಾಡಿದ್ದೀನಿ, ಮೋಸ್ಟ್ ಆಫ್ ದೆಮ್ ರಿಪ್ಲೈ ಮಾಡಿದ್ದೀನಿ ನಾನು. ಸೊ ಹಾಗಾಗತ್ತೆ ಸಿಚುವೇಶನ್. ಅಲ್ಲಿ ಕೆಲವು ಕ್ರೇಜಿ ಮೆಸೇಜಸ್ ಇರುತ್ತೆ, ಕವನ ಬರೆಯೋದು. ಲೈಕ್ ಇಫ್ ದೇ ಆರ್ ಗುಡ್, ಐ ಲೈಕ್ ಇಟ್. ಕೆಲವಿರುತ್ತೆ ಅಬ್ಬಾ, ನನ್ನ ಕಮೆಂಟ್ಸ್ ಅಲ್ಲೆಲ್ಲ ಇರುತ್ತೆ ಕೆಲವೊಮ್ಮೆ. ಲೈಕ್ ನನ್ನ ಫ್ರೆಂಡ್ಸ್ ಅದನ್ನ ಕ್ರಾಪ್ ಮಾಡ್ಬಿಟ್ಟು ನನ್ಗೆ ವಾಪಸ್ ಕಳಿಸಿ, ನಿನ್ ಭಗ್ನ ಪ್ರೇಮಿ ನೋಡು ಅಂತ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಒಂಥರ ನೋಡಕ್ಕೂ. ಕೆಲವೊಮ್ಮೆ ಅದೆಲ್ಲ ನೋಡಕ್ಕೆ ಟೈಮ್ ಅಂದ್ರೆ ನೀವು
ಫ್ರೀ ಕೂತಾಗೆಲ್ಲ ಅದೆಲ್ಲ ಮಾಡೋದು ಚೆನ್ನಾಗಿರುತ್ತೆ ಯಾರೋ ಒಬ್ರು admire ಮಾಡ್ತಾ ಮಾಡ್ತಿದ್ದಾರೆ ಅಂತ. ಓಕೆ ಓಕೆ ನಿರೀಕ್ಷಾ ಅವರೇ, ನೆಕ್ಸ್ಟ್ ನೀವು ಈಗ ತುಳು ಫಿಲ್ಮ್ ಅಲ್ಲಿ ಬ್ಯುಸಿ ಆಗಿದ್ದೀರಾ, ಜೊತೆಗೆ ಒಂದು ಕನ್ನಡ ಮೂವಿ ಮಾಡ್ತಾ ಇದ್ರ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳಿ. ಸೊ ಆಕಾಶವಾಣಿ ಮಂಗಳೂರು ಅಂತ ಒಂದು ಹೊಸ ಟೀಮ್, ಅದರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಉಷಾ ಮ್ಯಾಮ್ ಇದ್ದಾರೆ. ಅಗೇನ್ ಐ ಆಮ್ ವರ್ಕಿಂಗ್ ವಿತ್ ಹರ್, ಐ ಆಮ್ ಸೋ ಹ್ಯಾಪಿ. ಆಮೇಲೆ ಗೋಪಿನಾಥ್ ಸರ್ ಇದ್ದಾರೆ. ಸೊ ವಿ ಆರ್ ವರ್ಕಿಂಗ್ ಆನ್ ದಟ್ ಪ್ರಾಜೆಕ್ಟ್. ತುಂಬಾನೇ ಡೀಸೆಂಟ್ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಬೇಸಿಕಲಿ ಇಟ್ಸ್ ಅ ಲವ್ ಸ್ಟೋರಿ. ಅಂಡ್ ಆಕಾಶವಾಣಿ ಮಂಗಳೂರು ಬಿಕಾಸ್ ಅದ್ ಮೋಸ್ಟ್ ಆಫ್ ದ ಶೂಟಿಂಗ್ ಮಂಗಳೂರಲ್ಲೇ ಆಗುತ್ತೆ, ನಮ್ಮ ಕರಾವಳಿಯಲ್ಲೇ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸ್ಟೋರಿ ಕೇಳ್ದಾಗ್ಲೇ ತುಂಬಾ ಲೈಕ್ ಡಿಫ್ರೆಂಟ್ ಆಗಿದೆ, ವೆರಿ ಕ್ಯೂಟ್ ಆಗಿದೆ ಅಂತ. ಅಂಡ್ ನನ್ನ ಕ್ಯಾರೆಕ್ಟರಿಗೆ ಹೇಳೋದಾದ್ರೆ, ನನ್ನ ಕ್ಯಾರೆಕ್ಟರಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಇಟ್ ಇಸ್ ಅ ಹೀರೋಯಿನ್ ಬೇಸ್ಡ್ ಮೂವಿ ಕಂಪ್ಲೀಟ್ ಅಂಥದ್ದು. ಸೊ ತುಂಬಾ ಚೆನ್ನಾಗಿದೆ ಮೂವಿ. ಅದ್ರಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಇಷ್ಟೊತ್ತಿಗೆ ಆಕ್ಚುಲಿ ಶೂಟಿಂಗ್ ಮುಗಿಬೇಕಿತ್ತು, ಬಟ್ ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್ ಆಗಿಲ್ಲ. ಲಾಕ್ಡೌನ್ ಆಯ್ತು ಸಡನ್. ನಮ್ ಮುಹೂರ್ತ ಆದ ನೆಕ್ಸ್ಟ್ ಡೇನೆ ಲಾಕ್ಡೌನ್ ಆಗೋಯ್ತು. ಸ್ವಲ್ಪ ಬೇಜಾರಿದೆ, ಬಟ್ ಒಳ್ಳೇದಾಯ್ತು. ಹಾಫ್ ಶೂಟ್ ಆದ್ಮೇಲೆ ಲಾಕ್ಡೌನ್ ಆಗಿಲ್ಲ. ಅಲ್ಲ ಸ್ಟಾರ್ಟ್ ಆಗಿರ್ಲಿಲ್ಲ ಪುಣ್ಯಕ್ಕೆ. ಇಲ್ಲಾದ್ರೆ ಹಾಫ್ ಆಗಿ ಅದ್ ಇನ್ನೂ ಟೆನ್ಷನ್ ಆಗುತ್ತೆ. ಸೊ ಮುಂದೆ ಹೋಗ್ಬೋದು. ಎಸ್ ನಿರೀಕ್ಷಾ ಅವರೇ, ಸೊ ಇವಾಗ ಒಂದು ಸಣ್ಣ ಗೇಮ್ ಇದೆ ನಿಮ್ಗೋಸ್ಕರ. ಸೊ ಇಟ್ಸ್ ಕಾಲ್ಡ್ ಪಿಕ್ ಎನಿ ಒನ್ ಅಂತ. ಓಕೆ. ಸೊ 2 ಆಪ್ಷನ್ಸ್ ಕೊಡ್ತೀನಿ. ಲೈಕ್ ನಿಮ್ಗೆ ಯಾವ್ದು ಫೇವ್ರೇಟ್ ಅದನ್ನ ರ್ಯಾಪಿಡ್ ಆಗಿ ಹೇಳ್ಬೇಕು. ಐ ಆಮ್ ಫಾಲಿಂಗ್ ಇನ್ ಟ್ರಬಲ್ ದಿಸ್ ಟೈಮ್. ಯೆಸ್, ಇಟ್ಸ್ ವೆರಿ ಈಸಿ, ಬೇಸಿಕ್ಸ್ ಥಿಂಗ್ಸ್. ಐ ಹೋಪ್ ಸೊ. ಓಕೆ, ಕೋರಿ ರೊಟ್ಟಿನ ನೀರ್ ದೋಸೆನಾ? ಕೋರಿ ರೊಟ್ಟಿ. ಯಾವ್ದು ಚಿಕನ್ ಜೊತೆ? ಓ ಫೇವ್ರೇಟ್. ಓಕೆ, ಪಾನಿಪುರಿನ ಮಸಾಲೆ ದೋಸೆನಾ? ಪಾನಿಪುರಿ. ಓಕೆ, ಯಾಕೆ ಮಸಾಲೆ ದೋಸೆ? ಮಸಾಲೆ ದೋಸೆ ನನ್ನ ಅಮ್ಮನ್ಗೆ ತುಂಬಾ ಇಷ್ಟ. ತುಂಬಾ ಅಂದ್ರೆ ತುಂಬಾ. ನಾವ್ ಯಾವ ಹೋಟೆಲ್ಗೆ ಹೋದ್ರು ಫಸ್ಟ್ ಶಿ ವಿಲ್ ಮಸಾಲೆ ದೋಸೆ. ಆಬ್ವಿಯಸ್ ಮಂಗಳೂರಲ್ಲಿರೋರಿಗೆ ಮಸಾಲೆ ದೋಸೆ ತುಂಬಾ ಇಷ್ಟ. ನಂಗೆ ಮಸಾಲೆ ದೋಸೆನೂ ಇಷ್ಟ, ಬಟ್ ಐ ಮೀನ್ ಕಂಪೇರ್ ಟು ಪಾನಿಪುರಿ. ಓಕೆ, ಚಾಕ್ಲೇಟ್ ಐಸ್ ಕ್ರೀಮಾ? ಚಾಕ್ಲೇಟ್. ಓಕೆ, ಜಿಮ್ಮ ಯೋಗನ? ಇವಾಗ ಹೊರಗಡೆ ಬರುತ್ತೆ, ನಿದ್ದೆ ಮಾಡೋದು ಇಷ್ಟ. ಸೊ ಐ ಲೈಕ್ ಯೋಗ. ಸ್ವಲ್ಪ ಪೀಸ್ ಆಫ್ ಮೈಂಡ್ ಎಲ್ಲ ಸಿಗುತ್ತೆ, ಬಾಡಿ ಪೇನ್ ಬೇಡ ಅಂತ. ಓಕೆ, ನೆಕ್ಸ್ಟ್ ಮ್ಯಾಂಗ್ಳೂರ ಮುಂಬೈಯ? ಟ್ರಬಲ್. ಐ ಟೋಲ್ಡ್ ಯು ಐ ಆಮ್ ಗೆಟಿಂಗ್ ಇನ್ ಟ್ರಬಲ್. ನೋ, ನಂಗೆ ಮ್ಯಾಂಗ್ಳೂರ್ ಇಷ್ಟ. ಮ್ಯಾಂಗ್ಳೂರ್ ಇಸ್ ಡಿಫ್ರೆಂಟ್. ಮ್ಯಾಂಗ್ಳೂರ್ ಇಸ್ ಇನ್ ಬ್ಯೂಟಿ ಆಫ್ ಇಟ್ಸ್ ಓನ್ ಕೈ. ಅದು ಬೇರೆ, ಮುಂಬೈ ಬೇರೆ. ಓಕೆ, ಬೋತ್ ಅದು ಕಂಪ್ಯಾರಿಸನ್ ಇಲ್ಲ. ಬೋತ್ ಆರ್ ಬ್ಯೂಟಿಫುಲ್. ಎರಡು ಚಾಯ್ಸ್ ಚಾನ್ಸೇ ಇಲ್ಲ. ಮಿಡಲ್. ಓಕೆ, ಕೋಸ್ಟಲ್ ವುಡ್ ಸ್ಯಾಂಡಲ್ವುಡ್? ಕೋಸ್ಟಲ್ ವುಡ್. ಓಕೆ, ಸ್ಯಾಂಡಲ್ವುಡ್ ಹಾಗಂತ ಸ್ಯಾಂಡಲ್ವುಡ್ ಬೇಡ ಅಂತ ಅಲ್ಲ, ಬಟ್ ಆಪ್ಷನ್ ಅಲ್ಲಿ ಬಂದಿದ್ದು ಇಲ್ಲಿಂದ. ಸೊ ಕೋಸ್ಟಲ್ ವುಡ್. ಓಕೆ, ಲಾಸ್ಟ್ ಒನ್, ಸ್ವಲ್ಪ ಕಾಂಪ್ಲಿಕೇಟೆಡ್. ಅಪ್ಪು ಟೀಚರ ರಡ್ ಎಕ್ರೆನಾ? ಅಯ್ಯೋ, ನೋ ಕಾಮೆಂಟ್ಸ್. ನೋ, ಬೋತ್. ಅಪ್ಪೆ ಟೀಚರ್ ಇಂದ ನಾನು ಬಂದಿದ್ದು ಇಷ್ಟು ಫೇಮ್ ಸಿಕ್ಕಿದೆ ಅಪ್ಪೆ ಟೀಚರ್ ಇಂದ. ಓಕೆ, ರಡ್ ಎಕರೆ ಹೋಲ್ ಟೀಮ್ ವಾಸ್ ಲೈಕ್ ಅ ಫ್ಯಾಮಿಲಿ. ಸೊ ಅಗೇನ್ ಎರಡು ಯಾವುದು ಅಂತ? ನಿರೀಕ್ಷಾ ಶೆಟ್ಟಿ. ವೆರಿ ನೈಸ್, ನಿರೀಕ್ಷಾ ಶೆಟ್ಟಿ ಅಂತ. ಓಕೆ ನಿರೀಕ್ಷಾ ಅವರೇ, ಸೊ ಎಲ್ಲ ಕಾಲೇಜ್ ಜರ್ನಿ ಎಲ್ಲ ಆಯಿತು, ಸಿನಿಮಾ ವೃತ್ತಿ ಆಯಿತು. ಸೊ ಇವಾಗ ಸ್ಯಾಂಡಲ್ವುಡ್ಡಲ್ಲಿ ಒಂದು ಮೂವಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ನಿಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಲೈಕ್ ಬಾಲಿವುಡ್ ಆಗಿರ್ಬೋದು ಅಥವಾ ತಮಿಳ್, ತೆಲುಗು ಎಲ್ಲಾದರೂ ಚಾನ್ಸ್ ಸಿಕ್ಕರೆ ನಿರೀಕ್ಷಾ ಅವರು ಏನು ಮಾಡ್ತಾರೆ? ಯಾರು ಬಿಡ್ತಾರೆ? ಯಾರು ಅಂತಾರೆ ಹೇಳಿ ನನಗೆ, ಯಾರು ಬಿಡ್ತಾರೆ? ಓಕೆ, ಹಾಗಂತ ತುಳುವಲ್ಲಿ ವಾಪಸ್, ಹಾಗಂತ ಕನ್ನಡದಲ್ಲಿ ಒಂದು ಮೂವಿ ಸಿಕ್ತು ನನಗೆ, ನಾನು ತುಳು ಮಾಡೋದೇ ಅಂತದಲ್ಲ. ಬಟ್ ಆಬ್ವಿಯಸ್ಲಿ ಸಿಕ್ಕಿದ್ರೆ ಚಾನ್ಸ್, ಆಬ್ವಿಯಸ್ಲಿ ಇಲ್ಗೋ. ಓಕೆ, ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಕೋಸ್ಟಲ್ವುಡ್ಗೆ ಕಂಪೇರ್ ಮಾಡಿದ್ರೆ? ಸ್ಯಾಂಡಲ್ವುಡ್ ಎಕ್ಸ್ಪೀರಿಯನ್ಸ್? ಸ್ಯಾಂಡಲ್ವುಡ್ ಅಂತ ನಾನು ಇವಾಗ ಪ್ರಾಪರ್ ಎಂಟರ್ ಆಗಿಲ್ಲ. ಸೊ ಐ ಹ್ಯಾವ್ ಡನ್ ಅ ಸೀರಿಯಲ್. ನಾನು ವಿಲನ್ ರೋಲ್ ಪ್ಲೇ ಮಾಡ್ತಾ ಇದ್ದೆ 3 ಗಂಟೆ ಸೀರಿಯಲ್. ಸೊ ಇಟ್ ವಾಸ್ ನನ್ ಕಂಪೇರ್ ಮಾಡಿ ನೋಡಿದ್ರೆ ಸೀರಿಯಲ್ ಇಸ್ ವೆರಿ ಹೆಕ್ಟಿಕ್. ಅಂದ್ರೆ ಅದು ಶೂಟ್ ಎಲ್ಲ ನೋಡಿದ್ರೆ ಮೂವಿಗಿಂತ ತುಂಬಾ ಹೆಕ್ಟಿಕ್ ಅನ್ಸುತ್ತೆ. ಲೈಕ್ ಕಂಟಿನ್ಯೂಸ್ ಶೂಟ್ಸ್, ಒಂದು 15 days 20 ನೈಟ್, ಮಾರ್ನಿಂಗ್ ಟು ನೈಟ್ ಶೂಟ್ ಮಾಡ್ತಾ ಇರ್ಬೇಕು ಅಂಥದ್ದಿದೆ. ಬಟ್ ವರ್ಕ್ ಅದೇ, ಬಟ್ ಬೋತ್ ಆರ್ ಲೈಕ್ ಸೇಮ್. ಇದ್ರಲ್ಲೂ ಅಷ್ಟೇ ಕಷ್ಟ ಇದೆ, ಅದ್ರಲ್ಲೂ ಅಷ್ಟೇ ಕಷ್ಟ ಇದೆ. ಕಷ್ಟ ಇಲ್ಲದೆ ಯಾವುದು ಇಲ್ಲ. ಹೌದು. ಓಕೆ, ಸೊ ತುಂಬಾನೇ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಇತ್ತು. ಬಿಕಾಸ್ ಫಸ್ಟ್ ಥಿಂಗ್, ನಂಗೆ ಕನ್ನಡ ಬರಲ್ಲ, ಪ್ರಾಪರ್ ಆಗಿ ಬರಲ್ಲ. ಸೆಕೆಂಡ್ ಥಿಂಗ್,
ಕನ್ನಡ ಬಂದ್ರು ಅದು ಮಂಗಳೂರು ಕನ್ನಡ. ಮಂಗಳೂರಲ್ಲಿ ಅದೊಂದು ಅದು ಅವರಿಗೆ ಅಲ್ಲಿ ಕೇಳುವಾಗ ಅವ್ರಿಗೆ ಖುಷಿ ಆಗುತ್ತೆ. ಆಕ್ಚುಲಿ ನಮ್ಮ ಮಂಗಳೂರು ಕನ್ನಡ ಕೇಳಿದ್ರೆ ಇದು ಚೆನ್ನಾಗಿ ಕೇಳಿಸುತ್ತೆ, ಬಟ್ ಅಲ್ಲಿ ಅವ್ರಿಗೆ ಬೇಡ ಅದು. ಅಲ್ಲಿ ಲೋಕಲ್ಸ್ ಎಲ್ಲ ಬೇರೆ ಕನ್ನಡ ಇರುತ್ತೆ, ಸೊ ಹಂಗಾಗಿ ಅದು ರೀಚ್ ಆಗೋದು ಫುಲ್ ಲೈಕ್ ಕರೆಕ್ಟ್ ಹೇಳ್ಬಿಡ್ತಾರ ಅಂಬಲ್ ಕುಡ್ಲದ ಟಾಪ್. ನೀವು ಒಂದ್ ವರ್ಡ್ ಮಾತಾಡ್ಬೇಕಂದ್ರೆ ಇಲ್ಲಿ ಮಂಗಳೂರಿಂದ ಸೊ ಎಸ್ ನಿರೀಕ್ಷಾ ಅವರೇ, ನಿಮ್ಗೆ ಫೇವ್ರೆಟ್ ಅಂದ್ರೆ ಮೋದಿ ಅಂತ ಕೇಳ್ಪಟ್ಟೆ. ಸೊ ಪಾಲಿಟಿಷಿಯನ್ ನಾಟ್ ಫೇವ್ರೆಟ್. ಐ ಲೈಕ್ ಹಾಗಂತಲ್ಲ, ಪಾಲಿಟಿಕ್ಸ್ ನಾನು ತುಂಬಾ ದೂರ, ನಾಟ್ ಇನ್ ಟು ಪಾಲಿಟಿಕ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ಅವರ್ ಕಂಟ್ರಿ ಅಲ್ಲ, ಈಸ್ ಲೈಕ್ ಕೈಂಡ್ ಆಫ್ ಅ ರೋಲ್ ಮಾಡೆಲ್. ಕೈಂಡ್ ಆಫ್ ರೋಲ್ ಮಾಡೆಲ್. ತುಂಬಾ ಲೈಕ್ you have to admire your prime minister. You have no other option also. You have to admire your prime minister, and he's a very ನಾನು ಅವರನ್ನು ಲೈಕ್ ಫೇಸ್ ಟು ಫೇಸ್ ನೋಡಿದಾಗ he's a very charming person. ಆ ವೈಬ್ಸ್ ಇದೆಯಲ್ಲ, ಇಟ್ಸ್ ವೆರಿ ಗುಡ್. ಸೊ ನಾನು ಲೈಕ್ ನಾನು RD ಅಂತ ಹೇಳುವಾಗ ನನ್ಗೆ ಫಸ್ಟ್ ಮೈಂಡಿಗೆ ಹೋಗಿದ್ದೆ ಅದು, ಮೋದಿ ಅವ್ರನ್ನ ಮೀಟ್ ಆಗ್ತಿದ್ದೀನಿ ಅನ್ನೋಂಥದ್ದೇ ಮೈಂಡಿಗೆ ಹೋದದ್ದು ಫಸ್ಟ್. ಸೊ ಅವ್ರನ್ನ ಫೇಸ್ ಟು ಫೇಸ್ ನೋಡಿದ ಕಾರಣ ಆ ವೈಬ್ಸ್ ಡಿಫ್ರೆಂಟ್ ಇದೆ ತುಂಬ. ಲೈಕ್ ನಾವೆಲ್ಲ ಮಿನಿಸ್ಟರ್ಸ್ಗೆ ಸಿಕ್ಕಿದೀವಿ ಅಲ್ಲಿ. ಸೊ ಪ್ರೆಸಿಡೆಂಟ್ ಆಗಿರ್ಬೋದು, ಆರ್ ಅಲ್ಲಿದು ಲೋಕಲ್ ಮಿನಿಸ್ಟರ್ಸ್ ಆರ್ ಸ್ಪೋರ್ಟ್ಸ್ ಮಿನಿಸ್ಟರ್ಸ್, ಎವ್ರಿಬಡಿ. ಬಟ್ ಅವ್ರದ್ದೊಂದು ವೈಬ್ಸ್ ಇದೆ ಅಲ್ಲ, ಲೈಕ್ ಚಾರ್ಮ್ ಇದೆಯಲ್ಲ, ಇಟ್ಸ್ another level. So energetic. He is very exactly that is, he is very energetic. ನಾವೆಲ್ಲ ಡಾನ್ಸ್ ಎಲ್ಲ ಮಾಡ್ಬಿಟ್ಟು ಹಿಂಗಾಗಿದ್ವಿ, ಬಟ್ ಒಂದೇ ಸತಿ he enters ಅಲ್ಲ, ಅವಾಗ್ಲೇ it lighten up the room, lighten up ಹಂಗಿದೆ ಅವ್ರ ವೈಬ್ಸ್. ಹಂಗೆ ಸೆಲ್ಫಿ ಎಲ್ಲ ತಗೊಂಡಿರೋದು. ಸೊ ನಂಗೆ ಅವ್ರು ತುಂಬಾ ಪೊಲೈಟ್ ಅಂತ ಅನ್ಸಿದ್ರು. ಬಿಕಾಸ್ RD ಅಲ್ಲಿ ನೋಡಿದ್ರೆ ಲೈಕ್ ಪ್ರಾಪರ್ ಆಗಿ ನಮ್ಮನ್ ಯಾವ ಮಿನಿಸ್ಟರು ಅಷ್ಟು ಅಂದ್ರೆ ನಾಟ್ ಲೈಕ್ ದೇ ಡಿಡ್ಂಟ್ ಟ್ರೀಟ್ ಅಸ್ ಆರ್ ಎನಿಥಿಂಗ್. They are different. We wanted a photograph, so photograph ತೆಗ್ದು ಎಲ್ಲ ಹೋದ್ರು. But he came, he greeted us, he sat with us. That difference, it makes a person. ಹಂಗೆ NSS ಅಲ್ಲಿ ನೀವು ಯಕ್ಷಗಾನ ಡ್ರೆಸ್ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ, ನಾವು RD ಹೋದಾಗ ದೇರ್ ಇಸ್ ಸಿಲೆಕ್ಷನ್ಸ್ ಅವದೆ. ಡೆಲ್ಲಿಯಲ್ಲೇ ನಮ್ಗೆ ಒಂದು 1.5 month ನಿಯರ್ಲಿ ಟ್ರೈನಿಂಗ್ ಇರುತ್ತೆ. ಸೊ ಮಾರ್ನಿಂಗ್ ಬೆಳಿಗ್ಗೆ 4 o'clock ಹೇಳ್ಬೇಕು, ಟ್ರೈನಿಂಗ್ ಆಗುತ್ತೆ, ಮಾರ್ಚ್ ಫಾಸ್ಟ್ ಆಗುತ್ತೆ. ಅದ್ರ ನಡುವಲ್ಲಿ ಒಂದು ಕಲ್ಚರಲ್ ಟೀಮ್ ಅಂತ ಕ್ರಿಯೇಟ್ ಮಾಡ್ತಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಹೇಗಾಗುತ್ತೆ ಅಂತ, ಜಾಸ್ತಿ ಕಲ್ಚರಲ್ ಅಲ್ಲಿ ಇದ್ದವರಿಗೆ ಪರೇಡ್ ಸಿಗಲ್ಲ, ಪರೇಡ್ ಅಲ್ಲಿ ಇದ್ದವರಿಗೆ ಕಲ್ಚರಲ್ ಸಿಗಲ್ಲ. ಬಟ್ ಯಕ್ಷಗಾನ ಇಸ್ ಅ ವೆರಿ ಬ್ಯೂಟಿಫುಲ್ ಡಾನ್ಸ್ ಫಾರ್ಮ್. ಅಂದ್ರೆ ನಿಮ್ಗೆ ಕಾಸ್ಟ್ಯೂಮ್ ಇಂದ ಹಿಡಿದು ಎವ್ರಿಥಿಂಗ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಅವ್ರಿಗೆ ಅದು ನಾನು ಒಂದ್ ದಿವಸ ನಮಗೆ ಎವ್ರಿ ಈವ್ನಿಂಗ್ ಕಲ್ಚರಲ್ ಇವೆಂಟ್ ಅಂತ ಇರುತ್ತೆ, ಪರ್ಫಾರ್ಮ್ ಮಾಡಕ್ಕಿರುತ್ತೆ. ಸೊ ಎವ್ರಿ ಡೇ ಐ ಯೂಸ್ ಟು ಪರ್ಫಾರ್ಮ್. ನಮ್ಮ ಮಂಗಳೂರು ಟೀಮ್ ಅವರೆಲ್ಲ ಹಾಗೆ ಇರುತ್ತೆ, ಎವ್ರಿ ಡೇ ಆರ್ ಪರ್ಫಾರ್ಮೆನ್ಸ್ ಯೂಸ್ ಟು ಬಿ ಅಂಥದ್ದು. ಸೊ ಉಡುಪಿಯಲ್ಲೇ ನನ್ನೊಬ್ಳು ಫ್ರೆಂಡ್ ಇದ್ದಾಳೆ ಅಮೃತ ಅಂತ, ಅವಳಿಗೆ ಆಕ್ಚುಲಿ ಯಕ್ಷಗಾನ ಅಷ್ಟು ಟಚ್, ಶಿ ಡಾನ್ಸಸ್ ಶಿ ಇಸ್ ಅ ಬ್ಯೂಟಿಫುಲ್ ಡಾನ್ಸರ್, ಬಟ್ ಯಕ್ಷಗಾನ ಅಷ್ಟು ಟಚ್ ಇಲ್ಲ. ನಾನು ಹೇಳಿದೆ, ಅಮ್ಮು ನಾವಿಬ್ರು ಸೇರಿ ಮಾಡೋಣ, ನಾನು ಹಿಂಗೆ ಕಳ್ಸ್ಕೊಡ್ತೇನೆ, ಸ್ಟೆಪ್ ಕಲಿಯೋಣ ಮಾಡೋಣ. ವಿ ಬೋತ್ ಡ್ರೆಸ್ಡ್ ಲೈಕ್ ಯಕ್ಷಗಾನ ಅಂಡ್ ಹೀಗೆ ಸುಮ್ಮನೆ ಪರ್ಫಾರ್ಮೆನ್ಸ್. ವಾಟ್ ಹ್ಯಾಪೆಂಡ್, ಇಟ್ ಕಾಟ್ ಐ ಆಫ್ ಫ್ಯೂ ಆಫ್ ದೆಮ್. ಅದಾದಾಗ ಏನಾಯ್ತು, ಇವರಿಬ್ರು ನಮ್ಗೆ ಕಲ್ಚರಲ್ ಅಲ್ಲಿ ಬೇಕು ಅಂತ ಆಯ್ತು. ಸೊ ಇನ್ನೊಬ್ಳು ರಚನಾ ಅಂತ, ಅವಳು ಭರತನಾಟ್ಯಂ ಡಾನ್ಸರ್. ಸೊ ಅವಳು ಸಹ ಪರೇಡ್ ಅಲ್ಲಿ ನಮ್ದು ಹೇಗಾಯ್ತಂತೆ, ಮೋಸ್ಟ್ ಆಫ್ ದ ಮ್ಯಾಂಗ್ಳೂರಿಯನ್ಸ್ ಇದ್ರು ಕಲ್ಚರಲ್ ಅಂಡ್ ಪರೇಡ್. ಅಂದ್ರೆ ನಮ್ದೊಂದು ಗ್ಯಾಂಗ್ ಅಲ್ಲ ಅದು. ಸೊ ಹಾಗಾಗಿ ನಮ್ಮನ್ನು ಆಮೇಲೆ ಅದೇ ಪ್ರೆಸಿಡೆಂಟ್ ಮುಂದೆ, ಪ್ರೈಮ್ ಮಿನಿಸ್ಟರ್ ಮುಂದೆ ಒಂದು ಇಂಡಿಯನ್ ಇಂಟಿಗ್ರೇಷನ್ ತರ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಓಕೆ, ಸೊ ಪರ್ಫಾರ್ಮೆನ್ಸಿಗೆ ನೀವಿಬ್ರು ಯಕ್ಷಗಾನ ಮಾಡಿ ಅಂತ. ಸೊ ಇಟ್ ವಾಸ್ ಕೋರಿಯೋಗ್ರಾಫ್ಡ್ ಬ್ಯೂಟಿಫುಲ್ಲಿ. ಅದೇ ಅಗೇನ್ ಮೋದಿ ಸರ್ ಮುಂದೆ, ಆಮೇಲೆ ನಮ್ಮ ಪ್ರೆಸಿಡೆಂಟ್ ಮುಂದೆ ಪರ್ಫಾರ್ಮ್ ಮಾಡಕ್ ಸಿಕ್ತು. ಅದೊಂದು ಅನದರ್ ಲೆವೆಲ್. ಅಗೇನ್ ದೇ ವಾಚ್ಡ್ ಅವರು ಅಂತ ದಿಗ್ಗಜರ ಮುಂದೆ ಪರ್ಫಾರ್ಮೆನ್ಸ್ ಕೊಡೋದು. ಅಗೇನ್ ಅದೇ ಯಕ್ಷಗಾನ, ಅಗೇನ್ ರೆಪ್ರೆಸೆಂಟಿಂಗ್ ಆರ್ ಅಷ್ಟು ಕಂಟ್ರಿ ಇರುವಾಗ, ಹೋಲ್ ಕರ್ನಾಟಕ ಮಾತ್ರ ಅಲ್ಲ, ಅಗೇನ್ ತುಳುನಾಡು ಎಲ್ಲೋದ್ರು ಸಡನ್ ಗುರುತಿಸ್ತಾರೆ ಯಕ್ಷಗಾನ ಅಂದ ತಕ್ಷಣ ತುಳುನಾಡು. ಅದನ್ನ ವಾಪಸ್ ನಾವು ಪ್ರೆಸೆಂಟ್ ಮಾಡಿದ್ವಿ, ತುಂಬಾ ಖುಷಿ ಆಗುತ್ತೆ. ಎಸ್
ನಿರೀಕ್ಷಾ ಅವರು ನೀವು ಯಕ್ಷಗಾನ ರೆಪ್ರೆಸೆಂಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ನೀವು ಯಕ್ಷಗಾನ ಕ್ಲಾಸ್ ಏನಾದ್ರು ಹೋಗಿದ್ರಾ ಅಥವಾ ಕಲ್ತಿರೋದು? ನೋ ಇಲ್ಲ. ಸೊ ನಾನು ಆಕ್ಚುಲಿ ಕ್ಲಾಸಿಕಲ್ ಡಾನ್ಸರ್, ನಾನು ಕ್ಲಾಸಿಕಲ್ ಕಲ್ತಿದ್ದೀನಿ. ಆಮೇಲೆ ಯಕ್ಷಗಾನ ಐ ಆಮ್ ನಾಟ್ ಟ್ರೈನ್ಡ್ ಬಟ್ ನೋಡಿ ಆಕ್ಚುಲಿ ನೋಡಿ ಆಮೇಲೆ ಪರ್ಫಾರ್ಮ್ ಮಾಡಿದ್ದೀನಿ. ಲೈಕ್ ನಿಮ್ಗೆ ಯಕ್ಷಗಾನ ಅಂದ್ರೆ ಪ್ಯೂರ್ ಯಕ್ಷಗಾನ ಅಲ್ಲ, ಅದು ವಿ ಡ್ರೆಸ್ ಅಪ್ ಲೈಕ್ ಯಕ್ಷಗಾನ ಅಂಡ್ ಇಟ್ ಇಸ್ ಅ ಡಾನ್ಸ್ ಫಾರ್ಮ್. ವಿ ಕನ್ವರ್ಟ್ ಸೆಮಿ ಯಕ್ಷಗಾನ ಕೈಂಡ್ ಆಫ್ ಅಂತ ಪರ್ಫಾರ್ಮೆನ್ಸ್. ಅದು ಐ ಆಮ್ ನಾಟ್ ಅ ಟ್ರೈನ್ಡ್. ನೋ. ಓಕೆ ಫೈನ್ ನಿರೀಕ್ಷಾ ಅವರೇ, ಕಾರ್ಯಕ್ರಮ ಇನ್ನು ಕಂಟಿನ್ಯೂ ಮಾಡೋಣ. ಸೊ ಒಂದು ಸಣ್ಣ ಬ್ರೇಕ್ ತಗೊಂಡ್ ಬರೋಣ. ಓಕೆನಾ? ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಲೆಟ್ಸ್ ಹ್ಯಾವ್ ಅ ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಎಸ್, ನಿರೀಕ್ಷಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಆಡಿದ್ವಿ. ಸೊ ಇನ್ನೂ ಕೂಡ ಕಂಟಿನ್ಯೂ ಮಾಡೋಣ ಕಾರ್ಯಕ್ರಮನ. ಸೊ ನಿರೀಕ್ಷಾ ಅವರೇ, ಆಗಲೇ ಹೇಳಿದ್ರೆ ನೀವು ಇವಾಗ ಆಲ್ರೆಡಿ ಒಂದು ಸ್ಯಾಂಡಲ್ವುಡ್ನ ಒಂದು ಪ್ರಾಜೆಕ್ಟ್ ನಿಮ್ಮ ಕೈಲಿದೆ. ಸೊ ಬೇರೆ ಯಾವುದಾದ್ರು ಪ್ರಾಜೆಕ್ಟ್ ಇದೆಯಾ? ಸ್ಯಾಂಡಲ್ವುಡ್ ಆಗಿರ್ಬೋದು, ಕೋಸ್ಟಲ್ ವುಡ್ ಆಗಿರ್ಬೋದು. ಅದೇ ಸದ್ಯಕ್ಕೆ ಕೋವಿಡ್ ಇಂದಾಗಿ ಫೋಟೋಶೂಟ್ಸ್ ಆಗ್ತಾ ಇದೆ. ನಮ್ಮ ಫೋಟೋಶೂಟ್ಸ್ ಆರ್ ಲೈಕ್ ಕಂಟಿನ್ಯೂಯಿಂಗ್. ಅಂದ್ರೆ ಬಟ್ ಪ್ರಾಜೆಕ್ಟ್ ಅಂತ ನಾನು ಇದು ಒಪ್ಕೊಂಡಿದ್ದೀನಿ ಅಲ್ವಾ ಕನ್ನಡ. ಸೊ ಐ ಕಾಂಟ್ ಗೆಟ್ ಇನ್ ಟು ಎನಿ ಅದರ್ ಬಿಕಾಸ್ ಅದಾಗೋಷ್ಟು ಹೊತ್ತಿಗೆ ಲೈಕ್ ಇವಾಗ ಆಗ್ಬೇಕಾಗಿತ್ತು ಬಟ್ ಸ್ವಲ್ಪ ಡಿಲೇ ಆಯ್ತು. ಆದ ಕಾರಣ ಇವಾಗ ಅದರ ಶೂಟಿಂಗ್ ಶಾರ್ಟ್ಲಿ ಇಟ್ ವಿಲ್ ರೆಸ್ಯೂಮ್. ಬಟ್ ಅದೇ ಆಫ್ಟರ್ ದ್ಯಾಟ್ ಐ ಹ್ಯಾವ್ ಟು ಸಿ ಹೌ ಅಂಡ್ ವಾಟ್. ಓಕೆ, ನಿರೀಕ್ಷಾ ಅವರ ಫ್ಯೂಚರ್ ಗೋಲ್ ಏನು? ಲೈಕ್ ಇಂಡಸ್ಟ್ರಿಲೇ ಕಂಟಿನ್ಯೂ ಮಾಡಬೇಕು ಅಂತ ಇದೆಯಾ ಅಥವಾ ಬೇರೆ ಏನಾದರೂ ಗೋಲ್ ಪರ್ಟಿಕ್ಯುಲರ್ ಆಗಿ ಇದೆಯಾ? ಗೋಲ್ ಅಂತ ನಾನು ಹೇಳ್ದಲ್ಲ, ಯಾವುದು ನನ್ನ ಲೈಫಲ್ಲಿ ಇಂಟೆನ್ಷನಲ್ ಆಗಿ ಆಗುವಂಥದ್ದು. ಗೋಲ್ ಸೆಟ್ ಮಾಡಿ ಯಾವುದು ಪ್ರಯೋಜನ ಇಲ್ಲ. ಕಲ್ತಿರೋದೇ ಬೇರೆ, ಮಾಡ್ತಿರೋದೇ ಬೇರೆ, ಹಾಗಾಗೋಗುತ್ತೆ. ಬಟ್ ಗೋಲ್ಸ್ ಅಂತ ಆಬ್ವಿಯಸ್ಲಿ ಇದೆ. ಗೋಲ್ particular goal is keeping everyone around me happy. I'm trying to do it. Okay, I hope. ಓಕೆ ಫೈನ್. ನಿರೀಕ್ಷಾ ಅವರೇ, ಯಾವುದಾದ್ರೂ ಕ್ರೇಜಿಯಸ್ಟ್ ಥಿಂಗ್ ನೀವು ಮಾಡಿರೋದಿದೆಯಾ? ಸೊ ಲೈಫಲ್ಲಿ ಓಕೆ ದಿಸ್ ಇಸ್ ದ ಕ್ರೇಜಿಯಸ್ಟ್ ಥಿಂಗ್ ಐ ಹ್ಯಾವ್ ಎವರ್ ಡನ್ ಅಂತ ಯಾವುದಾದ್ರೂ? ನಿಮ್ಗೆ ಗೊತ್ತಿಲ್ಲ, ಐ ಆಮ್ ವೆರಿ ಮಿಸ್ಚೀವಿಯಸ್. ಐ ಲುಕ್ ವೆರಿ ಪಾಪ, ಬಟ್ ಪೀಪಲ್ ನೋ ಐ ಆಮ್ ನಾಟ್ ಪಾಪ, ಬಟ್ ಐ ಆಮ್ ವೆರಿ ಮಿಸ್ಚೀವಿಯಸ್. ತುಂಬಾ ಮಾಡಿದ್ದೀನಿ ನಾನು, ಅಂದ್ರೆ ಮಾಡ್ತಾನೆ ಇರ್ತೀನಿ. ಮೆಮೊರೇಬಲ್ ಲೈಕ್ ಓಕೆ, ಐ ವಿಲ್ ಟೆಲ್ ಯು ಒನ್ ಇನ್ಸಿಡೆಂಟ್. ಬಟ್ ಅವಳಿಗ ನೋಡಿದ್ರೆ ನನಗೆ ಬೀಳುತ್ತೆ ನಾಡ್ದು. ಸೊ ವಿ ಹ್ಯಾವ್ ಅ ಫ್ರೆಂಡ್, ಆಯ್ತಾ. ನಾವು PU ಅಲ್ಲಿರುವಾಗ ಏನಾಗಿತ್ತಂದ್ರೆ ನಮ್ದೊಂದು ಗ್ಯಾಂಗ್ ಇರ್ತಾ ಇತ್ತು. ಸೊ ಆ ಗ್ಯಾಂಗಲ್ಲಿ ಏನಾಗಿದೆ ಅಂದ್ರೆ ಲೈಕ್ ಒಬ್ಳದೊಂದು ಸಬ್ಜೆಕ್ಟ್ ಇದಾಗಿತ್ತು, ಬ್ಯಾಕ್ ಆಗಿತ್ತು. ಸೊ ಏನಾಯ್ತಂದ್ರೆ ಇವಳಿಗೆ ಮನೇಲಿ ಹೇಳಕ್ ಹೆದ್ರಿಕೆ. ಆಮೇಲೆ ಮನೇಲಿ ಹೇಳ್ದಿದ್ರೆ ರೀ ಎಕ್ಸಾಮ್ಗೆ ಅವ್ರು ಹಣ ಕೊಡಲ್ಲ ಮನೆಯಿಂದ. ಸೊ ನಮ್ಗೆ ಹೆದ್ರಿಕೆ ಗೊತ್ತಾ, ಇವಳು ಏನಾದ್ರೂ ಹೋಗ್ಬಿಟ್ರೆ ನಮ್ಮನ್ ಬಿಟ್ಟು ನಮ್ ಗ್ಯಾಂಗ್ ಇಂದ, ಅಂದ್ರೆ ಶಿ ಕಾಂಟ್ ಟೆಲ್ ಅಟ್ ಹೋಮ್. ಹೆದ್ರಿ ಎಕ್ಸಾಮ್ ಡೇಟು ಬಾರ್ ಆಗೋಯ್ತು, ಇವಳು ಹಣನೂ ಕಟ್ಟಿಲ್ಲ, ಗೊತ್ತಿಲ್ಲ. ನಾವೇನ್ ಮಾಡಿದ್ವಿ, PCOಗೆ ಹೋಗಿ ಅವಳ ಅಮ್ಮನಿಗೆ ಕಾಲ್ ಮಾಡಿದ್ವಿ. ಏನು ಅಂತ ಗೊತ್ತಾ, ಹಲೋ, ವಿ ಆರ್ ಟಾಕಿಂಗ್ ಫ್ರಮ್ ವಿವೇಕಾನಂದ ಕಾಲೇಜ್. ಸೊ ಯೋರ್ ಡಾಟರ್ ಹ್ಯಾಸ್ ಬ್ಯಾಕ್ಲಾಗ್ ಇನ್ ಒನ್ ಸಬ್ಜೆಕ್ಟ್, ಸೊ ವಿ ವಾಂಟ್ ಯು ಟು ಕಮ್ ಅಂಡ್ ಪೇ ದ ಫೀಸ್. ನನ್ ಮಗಳ ಇಲ್ಲ ಮ್ಯಾಮ್, ನಿಮ್ ಮಗ್ಳು ಹೇಳಿರ್ಬೇಕಲ್ಲ, ಇನ್ಫಾರ್ಮ್ ಮಾಡಿಲ್ಲ ಅಂತ. ಇವಳು ಇಲ್ಲ, ನನ್ ಮಗ್ಳು ಎಲ್ಲದ್ರಲ್ಲಿ ಪಾಸ್, ನನ್ಗೆ ರಿಪೋರ್ಟ್ ಕಾರ್ಡ್ ಎಲ್ಲ ತಂದು ತೋರಿಸಿದಾಳೆ ಅಂತ. ನಾವ್ ಅನ್ಕೊಂಡ್ವಿ ನಮ್ಗೇನಾದ್ರೂ ಬೇರೆ ಏನಾದ್ರೂ ಸುದ್ದಿ ಸಿಗ್ತಾ ಅಂತ ನೋಡುವಾಗ ಫೋನ್ ಇಟ್ವಿ ನಾವು. ಆಯ್ತು, ನೀವು ಬಂದು ಕಾಲೇಜಲ್ಲಿ ಚೆಕ್ ಮಾಡಿ ಅಂತ ಫೋನ್ ಇಟ್ವಿ. ಸೊ ಫೋನ್ ಇಟ್ಟ ತಕ್ಷಣ ಅವಳು ಮನೆಗೆ ಹೋದ್ಲು. ಅವಳ ಅಮ್ಮ ಅವಳನ್ನು ಸರಿ ಆಯ್ತು ಕ್ಲಾಸ್ ತಗೊಂಡ್ರು. ಏನ್ ಗೊತ್ತಾಯ್ತಂದ್ರೆ ಅವಳು ಒಂದಲ್ಲ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಗೊತ್ತಾಯ್ತು. ಅವಳ ಅಮ್ಮ ಕಾಲೇಜಿಗೆ ಬಂದು ನೀವು ಫೀಸ್ ಕಟ್ಟಕ್ಕೆಲ್ಲ ಹೇಳಿದ್ರಲ್ಲ, ಬಟ್ ಶಿ ಪಾಸ್ಡ್. ಓಕೆ, ಶಿ ಪಾಸ್ಡ್ ಇಟ್ ಅಂಡ್ ಶಿ ಕೇಮ್ ಬ್ಯಾಕ್. ಸೊ ನನ್ ಕಾಲ್ ಬಂದಿತ್ತು ಕಾಲೇಜ್. ನಾವ್ ಹಾಗೆಲ್ಲ ಕಾಲ್ ಮಾಡಲ್ಲ ಪೇರೆಂಟ್ಸಿಗೆ, ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು. ಇವಳು ಬಂದು ನೆಕ್ಸ್ಟ್ ಡೇ ಯಾರೋ ಭಾಷೆಗೆಟ್ಟವ್ರು ಬಂದು ಕಾಲ್ ಮಾಡಿದ. ನಾವು
ಹೌದಲ್ಲ ಎಂತೆಲ್ಲ ಮಾಡ್ತಾರೆ ಹೇಳೇ ಇಲ್ಲ. ಇದುವರೆಗೂ ಗೊತ್ತಿಲ್ಲ. So, ಈ show ಮೂಲಕ ಗೊತ್ತಾಗಿರೋದು ಇಬ್ಬರಿಗೆ ಮಾತ್ರ, ನನ್ಗೆ ಮತ್ತೆ ನನ್ನ ಇನ್ನೊಬ್ಳು ಫ್ರೆಂಡ್ ಯಾರ ಜನ ಜೊತೆ ಇದ್ಲು ಫೋನ್ ಐಡಿಯಾ ಅವಳ್ದು, ನಾನು ಎಕ್ಸಿಕ್ಯೂಟ್ ಮಾಡಿದ್ದೆ ಅಷ್ಟೇ. ಎಲ್ಲ ಟವೆಲ್ ಎಲ್ಲ ಸುತ್ತಿ Okay. ಹಲೋ ನಾವ್ ವಿವೇಕಾನಂದ ಕಾಲೇಜಿಂದ ಮಾತಾಡಿರೋದು ಅಂತ ವಾಯ್ಸ್ ಗೊತ್ತಾಗ್ಬಾರ್ದಲ್ಲ. ಓಕೆ, ಅದು ಅನಾಹುತ ಮಾಡಿ. ಸೊ ತುಂಬಾನೇ ನಾಟಿ ಆಗಿದ್ರಿ ಅಂತ ಅನ್ಸುತ್ತೆ ಕಾಲೇಜ್. ಬಟ್ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಓಕೆ, ಎದುರುಗಡೆ ಪಾಪ ತರ ಉಲೈದ ನಮಗೆ ಗೊತ್ತು ಅಂತ. ಓಕೆ, ಕಾಲೇಜ್ ಬಂಕ್ ಮಾಡಿರೋದಿದ್ಯಾ? ತುಂಬಾ ಇರುತ್ತೆ. ಮ್ಯಾಥ್ಸ್ ಕ್ಲಾಸ್ ಲಾಸ್ಟ್ಗೆ ಮ್ಯಾಮಿಗೂ ನಮ್ಮನ್ ಕಂಡ್ರೆ ಆಗ್ತಿರ್ಲಿಲ್ಲ, ಕಳ್ಸ್ಬಿಡ್ತಿದ್ರ ಹೊರಗಡೆ. ನಾವು 5-6 ಜನ ಇದ್ವಿ ಗ್ಯಾಂಗ್ ಅಲ್ಲಿ, 6 ಮೆಂಬರ್ಸ್. 6 ಜನ ಒಟ್ಟಿಗೆ ಒಂದಿಲ್ಲ ಅದಾಯ್ತು ಕನ್ಫರ್ಮ್. ಇವರೆಲ್ಲ ಒಟ್ಟಿಗೆ ಹೋಗ್ತಾ ಇಲ್ಲಿಗೆ ಹೀಗೆ ಸುತ್ಲಿಕ್ಕೆ ಆಮೇಲೆ ಹಾಗೆಲ್ಲ ಹೋಗ್ತಾ ಇರ್ಲಿಲ್ಲ. ನನ್ ಮನೆ ಕಾಲೇಜ್ ಹತ್ರ ಐತೆ, ಎಲ್ಲ ನನ್ ಮನೆಗೆ ಹೋಗಿ ಮಲ್ಗೋದು, ಬಿತ್ಕೊಳ್ಳೋದು, ಮತ್ತೆ ಬೇರೆ ಕೆಲಸ ಇಲ್ಲ ಅಷ್ಟೇ. Okay. ಅಮ್ಮ ಇರ್ತಿರ್ಲಿಲ್ಲ, ಅಮ್ಮನಿಗೆ ಗೊತ್ತಾಗ್ತಿರ್ಲಿಲ್ಲ, ಅಮ್ಮ ಜಾಬ್ ಹೋಗ್ತಾ ಇದ್ರು. ಅಮ್ಮನಿಗೆ ಗೊತ್ತಾಯ್ತು, ಬೈ ಚಾನ್ಸ್ ನಿದ್ದೆ ಬಿಟ್ಟಿಲ್ಲ ಸಿಕ್ಕಿ ಬೀಳ್ತೀವಿ, ಇಲ್ಲಾಂದ್ರೆ ಬರ್ತಾರಲ್ಲ. ಸೊ ಕಾಲೇಜ್ ಬಂಕ್ ಮಾಡಿ ಮೂವಿಗೆ ಹೋಗಿರೋದು ಫ್ರೆಂಡ್ಸ್ ಜೊತೆ? ಮೂವಿಗಿಲ್ಲ, ಮನೆಗೆ ಹೋಗಿ ಮನೆಗೆ ಹೋಗಿ ನಾವೇನ ಅಂದ್ರೆ ಅಂಥ ಇದೆಲ್ಲ ಅನಾಹುತಕಾರಿ ಕೆಲಸ ಎಲ್ಲ, ಮೂವಿಗೆ ಹೋಗೋದು, ಮಾಲಿಗೆ ಹೋಗೋದು, ಅದೆಲ್ಲ ತಿನ್ನೋದು ಮಲ್ಗೋದು, ನಮ್ಗೆ ಅಷ್ಟೇ ಇದ್ದಿದ್ದು ಲೈಫ್ ಗೋಲೇ ಅಷ್ಟು, ತಿನ್ನೋದು ಮಲ್ಗೋದು. ಬೇರೆ ಯಾರು ಅವ್ರು ನೆಕ್ಸ್ಟ್ ಯಾರಾದ್ರೂ ಬಂದು ನಾವು ಮೂವಿಗೆ ಹೋದ್ ನಮ್ಗೆ ಓಕೆ ಹಾಗಿರ್ತಾ ಇದ್ವಿ. ಅದು ಬರುತ್ತಲ್ಲ ಮತ್ತೆ ನೋಡುವ ಹಾಗೆ ಹಾಗೆ ಆ ಥರ. ಎಸ್, ಇನ್ನೊಂದು ಇನ್ಸಿಡೆಂಟ್ ಕೇಳ್ಪಟ್ಟೆ, ಕಾಲೇಜೆಲ್ಲ ಹೈಸ್ಕೂಲೆಲ್ಲ ಗೊತ್ತಿಲ್ಲ, ಬಟ್ ಯಾರೋ ಒಬ್ಬ ಜೂನಿಯರ್ ಪ್ರಪೋಸ್ ಮಾಡಿರೋ ಸೀನ್ ಇತ್ತಂತೆ. ಮನೇಲಿ ಅಮ್ಮಂಗೂ ಗೊತ್ತಾಗಿತ್ತು, ಮೆಸೇಜ್ ನೋಡಿ. ಜೂನಿಯರ್ ಅಲ್ಲ ಅದು. ಓಕೆ, ಅದು ಜೂನಿಯರ್ ಅಲ್ಲ, ಅದು ನನ್ನ ಅಣ್ಣನ ಕ್ಲಾಸ್ಮೇಟ್. ಓಕೆ ಓಕೆ, ಸೀನಿಯರ್ ಸೀನಿಯರು ಅಲ್ಲ, ಅದು ಎಲ್ಲೋ ಬೇರೆ, ಅದು ಎಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದವರು. ನನ್ನ ಅಣ್ಣನ ಕ್ಲಾಸ್ಮೇಟ್. ನನ್ನ ಅಣ್ಣನ ಫೋನಿಂದ ನಂಬರ್ ಎಲ್ಲ ತೆಗ್ದ್ಬಿಟ್ಟು ನಂಗೆ ಮೆಸೇಜ್ ಮಾಡಿ. ಆಕ್ಚುಲಿ ನಂಗೆ ಗೊತ್ತಿರ್ಲಿಲ್ಲ, ನಂಗೆ ಅವಾಗ ಫಸ್ಟ್ ಮೊಬೈಲ್ ಸಿಕ್ಕಿದ್ದು. ಇವಾಗದ ಮಕ್ಳಿಗೆ ಹುಟ್ಟುವಾಗ್ಲೇ ಮೊಬೈಲ್ ಸಿಗುತ್ತೆ, ನಮ್ಗೆಲ್ಲ ಇಲ್ಲಿ ಸೆಕೆಂಡ್ PU ಅಲ್ಲೆಲ್ಲ ಮೊಬೈಲ್ ಕೊಟ್ಟಿದ್ದು. ನೋಡುವಾಗ ನನ್ನ ಫೋನಲ್ಲಿ ಹಾಯ್ ಡಾರ್ಲಿಂಗ್ ವಾಟ್ ಆರ್ ಯು ಡೂಯಿಂಗ್ ಅಂದ್ರೆ ಆಸ್ ಇಫ್ ಹಿ ನೋಸ್ ಮೀ. ಓಕೆ, ಆಸ್ ಇಫ್ ಹಿ ನೋಸ್ ಮೀ. ಯಾವಾಗ ನಾಳೆ ಈ ಬಸ್ಸಲ್ಲಿ ಬರ್ತೀಯಾ, ಆ ಬಸ್ಸಲ್ಲಿ. ನಂಗೆ ಗೊತ್ತಿಲ್ಲ, ನಾನು ಮಲಗಿದ್ದೇನೆ, ಇದು ಟೀ 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 ಆಗ್ತಾ ಉಂಟಲ್ಲ. ಅಮ್ಮನ್ ಬಂದು ಅಮ್ಮನ್ಗೆ obviously curiosity, you know Indian mothers, they have more curiosity than you have. ಬಂದು ಚೆಕ್ ಮಾಡುವಾಗ ಇದೆಲ್ಲ ಮೆಸೇಜ್. ಅಮ್ಮನಿಗೆ ಶಾಕ್, ಇವಳು ಹೀಗೆಲ್ಲ ಮಾಡೋಳಲ್ಲ ಅಂದ್ರೆ ಅದಿರುತ್ತಲ್ಲ ಪೇರೆಂಟ್ಸಿಗೊಂದು. ಸೊ ಬಂದು ನನ್ನನ್ನು ಎಬ್ಸಿದ್ರು, ಸುಟ್ಟೋళ్ళు ಎಬ್ಸಿದ್ರು. ಎಂಚಿನ ಒಂದು ಪುರ ಅದಾದ ಒಂದು ನೆಕ್ಕು ಪೋಪಿನ ಈ ಕಾಲೇಜಿಗೆ ಕಾಮನ್ ಡೈಲಾಗ್ ಅದು. ನೆಕ್ಕು ಪೋಪಿನ ನೆಕ್ಕು ಕಡಪುಡ್ನ ಈತ ಕಾಸು ಖರ್ಚಿ ಮಂತದೆ ಅಂಕಲ್ನೇ ನನ್ನ ಕಾಲೇಜ್ ಮಮ್ಮ ಗೊತ್ತೇ ಇಲ್ಲ, ವಿಷಯ ಗೊತ್ತಿಲ್ಲ. ಆಮೇಲೆ ಅವ್ರು ಕಾಲ್ ನಂಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ಡೈರೆಕ್ಟ್ ಹೇಳಿದೆ. ಅಷ್ಟೊತ್ತಿಗೆ ಕಾಲ್ ಮಾಡಿ ಅಮ್ಮ ಕನ್ಫರ್ಮ್ ಮಾಡಿದ್ರು. ಅಷ್ಟೊತ್ತಿಗೆ ಗೊತ್ತಾಯ್ತಿದ್ ನಾನಲ್ಲ, ನಾನು ಏನು ಮಾಡಿಲ್ಲ ಪಾಪದ ಹುಡುಗಿ ಅಂತ. ಹಾಗೆಲ್ಲ ಸೀನ್ ಇತ್ತು. ಕಾಲೇಜ್ಗೆಲ್ಲ ಬೈದು ಕಾಲೇಜಿಗೆ ಬರ್ಲಿಲ್ಲ, ಗೊತ್ತಾಯ್ತು. ಎನ್ಕ್ವೈರಿ ಎಲ್ಲ ಮಾಡುವಾಗ ಅಣ್ಣನ ಫ್ರೆಂಡ್ ಅಂತ ಗೊತ್ತಾಯ್ತು, ಅಣ್ಣನ ಕ್ಲಾಸ್ಮೇಟ್ ಅಂತ ಗೊತ್ತಾಯ್ತು. ಹೇಗ್ ನಂಬರ್ ಸಿಕ್ತು, ಬೈದಿದ್ರು ಅಷ್ಟು ಗೊತ್ತು ನನಗೆ. ಬಟ್ ಅದಾದ್ಮೇಲೆ ಇಲ್ಲ, ನಾರ್ಮಲಿ ಐ ಶೇರ್ ಎವ್ರಿಥಿಂಗ್ ವಿತ್ ಮಮ್ಮಿ, ಸೊ ಶಿ ನೋಸ್. ಓಕೆ, ನಿರೀಕ್ಷಾ ಅವರೇ, ನೀವೀಗ ಆಕ್ಟ್ರೆಸ್. ಸೊ ಇಫ್ ನಾಟ್ ಆಕ್ಟ್ರೆಸ್, ವಾಟ್ ಯು ವುಡ್ ಬಿ? ಐ ಗೆಸ್ ಐ ವುಡ್ ಬಿ ಇನ್ ಆರ್ಮಿ. ಓಕೆ, ತುಂಬಾ ಇಷ್ಟ ಆಯ್ತು. ಸೊ ಡೆಫಿನೆಟ್ ಆಗಿ ದೇಶ ಸೇವೆಗೆ ಹೋಗ್ತಿದ್ರಿ. ಓಕೆ, ಫೈನ್. ಎಸ್ ನಿರೀಕ್ಷಾ ಅವರೇ, ಇವಾಗ ಒಂದು ಸಣ್ಣ ರ್ಯಾಪಿಡ್ ಫೈರ್ ಕ್ವಶನ್ ಇದೆ ನಿಮ್ಗೋಸ್ಕರ. ಸೊ ನಿಮ್ಮ ಬಗ್ಗೆ 1 or 2 words ಅಲ್ಲಿ ಆನ್ಸರ್ ಹೇಳಿ. ಓಕೆ. ನಿಮ್ಮ ಫೇವ್ರೆಟ್ ಪರ್ಸನ್? ಪಪ್ಪ. ಓಕೆ. ನಿಮ್ಮ ಪೊಲಿಟಿಕಲ್ ಎಂಟ್ರಿ, ರಾಜಕೀಯ ಪ್ರವೇಶ ನಿಮ್ದು ಏನಾದ್ರು ಚಾನ್ಸ್ ಸಿಕ್ಕರೆ? ನೆವರ್. ಓಕೆ, ನೆವರ್, ನಾಟ್ ಇಂಟ್ರೆಸ್ಟೆಡ್ ಅಟ್ ಆಲ್. ಓಕೆ, ಎನಿ ಕರೆಕ್ಷನ್ಸ್ ಇನ್ ಲೈಫ್? ನೋ, I'm happy with what I have. ಓಕೆ. ನಿಮ್ಮ ಇನ್ಸ್ಪಿರೇಷನ್, ಸ್ಫೂರ್ತಿ? ಅಗೇನ್ ಪಪ್ಪ. ಓಕೆ, ತುಂಬಾ ಸ್ಟ್ರಾಂಗ್, ವೆರಿ ಇಮೋಷನಲ್ ಅಟ್ಯಾಚ್ಮೆಂಟ್ ವಿತ್ ಮೈ ಡ್ಯಾಡ್. ಸೊ ನಿಮ್ಮ ಸ್ಟ್ರೆಂತ್? ಅಗೇನ್ ಪಪ್ಪ. ಅಮ್ಮ. ಬೋತ್. ಓಕೆ. ಅಡಿಕ್ಷನ್, ಯಾವ್ದಾದ್ರು ಒಂದು ಅಡಿಕ್ಷನ್ ಯು ಆರ್ ಅಡಿಕ್ಟೆಡ್ ಟು? ಚಾಕ್ಲೇಟ್. ಓಕೆ, ಇವಾಗ ಗೊತ್ತಾಗಿರುತ್ತೆ ಎಲ್ಲ ಫ್ಯಾನ್ಸ್ಗೆ, ನಿರೀಕ್ಷಾ ಶೆಟ್ಟಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಾದ್ರೆ ಚಾಕ್ಲೇಟ್ ಇಟ್ಕೊಂಡು ಹೋಗಿ. ಅಷ್ಟು ಸುಲಭ ಅಲ್ಲ ಅದು ಚಾಕ್ಲೇಟ್. ಓಕೆ. ಸೆಲೆಬ್ರಿಟಿ ಕ್ರಶ್?
ರಕ್ಷಿತ್ ಶೆಟ್ಟಿ. ಓ ರಕ್ಷಿತ್ ಶೆಟ್ಟಿ ಅವರು. ಓಕೆ, ಅವ್ರ ಜೊತೆ ಮೂವಿ ಮಾಡಕ್ಕೆ ಏನಾದ್ರು ಚಾನ್ಸ್ ಸಿಕ್ಕರೆ ಪ್ಲೀಸ್ ಪ್ಲೀಸ್ ಡೋಂಟ್ ಟೆಲ್ ಮಿ ದಟ್. ನಾನು ಹೋಗ್ತೀನಿ ಈಗ ಶೋ ಬಿಟ್ಟು ಆಚೆ ಈಚೆ ಓಡಿ ಒಂದು ರೌಂಡ್ ಹಾಕಿ ಬರ್ತಾನೆ ಆಗಿಲ್ಲ ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್. ಓ ಮೈ ಗಾಡ್. ನಾನ್ ಮೇ ಬಿ ಮೂವಿ ಮಾಡೋದ್ಕಿಂತ ಮುಂಚೆನೆ ಕಂಕನಾಡಿಯಲ್ಲಿ ಒಂದು ಬೆಡ್ ಬುಕ್ ಮಾಡ್ಬೇಕಾಗುತ್ತೆ ಅನ್ಸುತ್ತೆ ನಂಗೆ. ಹುಚ್ಚಿ ಆಗೋಗ್ತೀನಿ ನಾನು ಈ ವಿಷಯ ಕೇಳಿದ ಕೂಡಲೇ. ಸೀರಿಯಸ್ಲಿ. ಓಕೆ, ಹಂಗಾದ್ರೆ ರಕ್ಷಿತ್ ಶೆಟ್ಟಿ ಅವರು ಏನಾದ್ರು ಈ ವಿಡಿಯೋ ನೋಡಿದ್ರೆ, ಈ ನಮ್ಮ ಶೋ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಪ್ರೆಫರ್ ಮಾಡ್ಬೋದು ಯಾವ್ದಾದ್ರು ಮೂವಿಗೆ. ಸೊ ಕಾಲಂತೂ ನೆಲದ ಮೇಲೆ ನಿಲ್ಲಲ್ಲ ನಿಮ್ದಲ್ವಾ? ಅದೆಲ್ಲ ಕನ್ಸು ತುಂಬಾ ಕಾಣ್ತೀನಿ ನಾನು. ಬಟ್ ಓಕೆ, ಎಸ್ ನಿರೀಕ್ಷಾ ಶೆಟ್ಟಿ ಅವರೇ, ಸೊ ಯಾರ್ದಾದ್ರೂ ಬಯೋಪಿಕ್ ಅಲ್ಲಿ ನಿಮಗೆ ರೋಲ್ ಮಾಡಬೇಕು ಅಥವಾ ಈ ವ್ಯಕ್ತಿಯ ಲೈಫನ್ನು ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತಿದ್ರೆ ಅದು ಯಾರು? ವುಮೆನ್, ರೈಟ್? ಲೆಟ್ ಮೀ ಥಿಂಕ್. ತುಂಬಾ ಜನ ಇದ್ದಾರೆ, ತುಂಬಾನೇ ಜನ ಇದ್ದಾರೆ. ಬಟ್ ಐ ಥಿಂಕ್ ಲೆಟ್ ಮೀ ಥಿಂಕ್ ಯಾರಾಗಿರ್ಬೋದು? ನಾವು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಐ ಗೆಸ್ ಕಂಗನಾ ರನೌತ್. ಕಂಗನಾ ರನೌತ್, ಇಟ್ ವುಡ್ ಬಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ನೈಸ್ ರೋಲ್ ಟು ಪ್ಲೇ. ಹೌದು, ತುಂಬಾ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್, ವೆರಿ ಸ್ಟ್ರಾಂಗ್ ವುಮೆನ್. ಓಕೆ ಓಕೆ, ಸೊ ಅವರ ಬಯೋಪಿಕ್ ನಿಮ್ಗೆ ಏನಾದ್ರು ಚಾನ್ಸ್ ಸಿಕ್ಕರೆ very nice, it will be very interesting actually. Okay, fine. So sigli, I wish you thank that. you so much. Yes, next ನಿರೀಕ್ಷಾ ಅವರೇ, ಸೊ ಬೇರೆ ಬಾಲಿವುಡ್ ಅಲ್ಲಿ ಏನಾದ್ರು ಈ ಹೀರೋ ಜೊತೆ ನಾನು ಆಕ್ಟ್ ಮಾಡಬೇಕು ಅಥವಾ ಬಾಲಿವುಡ್ ಅಂತಲ್ಲ, ಮೇ ಬಿ ಈ ಹೀರೋ ಜೊತೆ ನಾನು ಆಕ್ಟ್ ಮಾಡ್ಲೇಬೇಕು ಅದರ್ ದೆನ್ ರಕ್ಷಿತ್ ಶೆಟ್ಟಿ. ಸೊ ಯಾರು? ಇಫ್ ಬಾಲಿವುಡ್ ನನ್ಗೆ ಗೋವಿಂದ ತುಂಬಾ ಇಷ್ಟ. ಓಕೆ, ಆಕ್ಟಿಂಗ್ ಅಂಡ್ ಆಲ್ ತುಂಬಾ ಇಷ್ಟ. ಸೊ ಗೋವಿಂದ ಸರ್ ಜೊತೆ ಆಬ್ವಿಯಸ್ಲಿ ಇಫ್ ಐ ಗೆಟ್ ಅ ಚಾನ್ಸ್ ಇಟ್ ವಿಲ್ ಬಿ ಅ ಗ್ರೇಟ್. ಓಕೆ, ಅದರ್ ದೆನ್ ಹಿಮ್ ಕಮಲ್ ಹಾಸನ್ ಸರ್. ಕಮಲ್ ಹಾಸನ್ ಲೆಜೆಂಡ್. ಲೆಜೆಂಡ್, ಹೌದು. ಈಗಿನ ಜನರೇಷನ್ ಅಲ್ಲಿ ಯಾರು ಇಷ್ಟ ಅಲ್ವಾ? ಸೊ ತುಂಬಾ ಜನ ಇದೆ, ಲೈಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಪರ್ಟಿಕ್ಯುಲರ್ ಮೂವಿ. ಹಾಗೆ ನೋಡ್ತಾ ಹೋದ್ರೆ ಆಯುಷ್ಮಾನ್ ಖುರಾನಾ और ವಿಕಿ ಕೌಶಲ್ ಆರ್ ಲೈಕ್ ವೆರಿ ಗುಡ್. ಇವನ್ ರಾಜ್ಕುಮಾರ್ ಗ್ರೇಟ್. ಬಟ್ ಯಾ ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ ಗೋವಿಂದ ಸರ್, ಐ ಲೈಕ್ ಹಿಮ್, ಐ ಅಡ್ಮೈರ್ ಹಿಮ್ ಅ ಲಾಟ್. 90s ಹೀರೋಸ್ ಮೈ ಫೇವರೇಟ್. ನಂಗೆ ನೆನಪಿದೆ, ನಾನು ಸಣ್ಣ ಮಗು ಇರುವಾಗ ಲೈಕ್ ಐ ಲೈಕ್ ಹಿಮ್ ಫ್ರಮ್ ವೆರಿ ಸ್ಮಾಲ್. ಅವ್ರ ಡಾನ್ಸ್ ಎಲ್ಲ ಲೈಕ್ ವೆರಿ ಸೊ ನನ್ನ ಅಮ್ಮ ಹೇಳ್ತಾ ಇದ್ರು, ನಾನು ಅವ್ರ ಮೂವಿ ಬಂದ್ರೆ, ಸೊ ನಾನು ಫುಲ್ ಕಾಲೋನಿಯಲ್ಲಿ ಎಲ್ಲಾರು ಅವ್ರ ಮೂವಿ ಬಂದ್ರೆ ಅಥವಾ ಅವ್ರ ಮನೇಲಿ ಸಾಂಗ್ ಪ್ಲೇ ಆದ್ರೆ ಹೇಳಿದ್ರೆ, ನಾನು ಸೋನು ನಿನ್ನ ಗೋವಿಂದ ಮಾಮ, ನಿನ್ನ ಗೋವಿಂದ ಮಾಮ. ಐ ರಿಮೆಂಬರ್ ದಟ್. ಓಕೆ, ವೆರಿ ನೈಸ್. ಗೋವಿಂದ ಅವರು ಮತ್ತೆ ರಕ್ಷಿತ್ ಶೆಟ್ಟಿ ಅವರು ನಿಮ್ಮ ಸೆಲೆಬ್ರಿಟಿ ಕ್ರಶ್ ಅಂತಾನೆ ಹೇಳ್ಬೋದು. ಗೋವಿಂದ ಸರ್ ಇಸ್ ನಾಟ್ ಅ ಕ್ರಶ್, ಐ ಅಡ್ಮೈರ್ ಹಿಮ್. ಓಕೆ, ರಕ್ಷಿತ್ ಶೆಟ್ಟಿ ಇಸ್ ಅ ಕ್ರಶ್. ಓಕೆ, ಎಸ್ ನಿರೀಕ್ಷಾ ಅವರೇ, ಹಾಗೆ ಈಗಷ್ಟೇ ಲಾಕ್ಡೌನ್ ಎಲ್ಲ ಮುಗೀತು. ಸೊ ಲಾಕ್ಡೌನ್ ಅಲ್ಲಿ ಏನ್ ಮಾಡಿದ್ರಿ ಮನೇಲಿ ಕುತ್ಕೊಂಡು? ತಿನ್ನೋದು, ಮಲಗೋದು ಅಷ್ಟೇ? ಆಕ್ಚುಲಿ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಡಿಗೆ ಮಾಡೋದು. ನನ್ಗೆ ಅಡಿಗೆ ಮಾಡಕ್ ಬರಲ್ಲ, ಬಟ್ ಐ ಟ್ರೈಡ್ ಅ ಲಾಟ್ ಆಫ್ ಥಿಂಗ್ಸ್. ಆಗಲ್ಲ ನನ್ನ ಕೈಯಲ್ಲಿ. ಐ ಟ್ರೈಡ್. ಓಕೆ, ಅಡಿಗೆ ಮಾಡೋದು ಏನ್ ಇಂಟ್ರೆಸ್ಟ್, ಯೂಟ್ಯೂಬ್ ನೋಡೋದು, ಕೇಕ್ ಮಾಡೋದು. ಒಂದ್ 4 ದಿವಸ ಮಾಡಿದೆ, ಬೇಡ ಅಂತಾನೆ ಆಯ್ತು. ಆಮೇಲೆ ಟೈಮ್ ಟೇಬಲ್ ಎಲ್ಲ ಸೆಟ್ ಮಾಡಿದೆ ನಾನು. ಬೆಳಗ್ಗೆ ಹೇಳೋದು, ಯೋಗ ಮಾಡೋದು, ಆಮೇಲೆ ಇದು ಮಾಡೋದು, ಅದು ಮಾಡೋದು. ಟೈಮ್ ಟೇಬಲ್ ಎಲ್ಲುಂಟು ಅಂತಾನೆ ಗೊತ್ತಿಲ್ಲ. ಬಟ್ ಯಾ, ಎಂಜಾಯ್ ಮಾಡಿದ್ದು. ಊಟ ಮಾಡೋದು ಆಬ್ವಿಯಸ್. ನಿಮ್ಮ ಬಾಕಿ ಟೈಮ್ ಅಲ್ಲಿ ನಿಮ್ಗೆ ಫ್ರೀ ಇರಲ್ಲ, ಸೊ ಲಾಕ್ಡೌನ್ ಅಲ್ಲಿ ರೆಸ್ಟ್ ಸಿಕ್ತು. ಆಮೇಲೆ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ. ಎಕ್ಸಾಕ್ಟ್. ನಾವ್ ಯಾವತ್ತು ಡ್ಯಾಡಿ ಮುಂಬೈಯಲ್ಲಿ ಇರ್ತಾ ಇದ್ರು, ಸೊ ನಾನ್ ಬ್ಯಾಂಗ್ಳೂರ್ ಅಂಡ್ ತಂಗಿ ಅಮ್ಮ ಜೊತೆಗೆ ಇರ್ತಾ ಇದ್ರು. ಸೊ ಎಲ್ಲರೂ ಒಟ್ಟಿಗಾಗುವಂತ ಟೈಮ್, ಕ್ವಾಲಿಟಿ ಟೈಮ್ ವಿ ಸ್ಪೆಂಡ್ ಟುಗೆದರ್. ವೆರಿ ಹ್ಯಾಪಿ. ಓಕೆ, ಫೈನ್. ಎಸ್, ಹಾಗೆ ನಿರೀಕ್ಷಾ ಅವರೇ, ಸೊ ಯಾರಿಗಾದ್ರೂ ಸಾರಿ ಹೇಳೋದಿದ್ರೆ ಅಥವಾ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಿದ್ರೆ ಹೇಳ್ಬೋದು. ಸಾರಿ, ಆಕ್ಚುಲಿ ಐ ಥಿಂಕ್ ನಾನು ತುಂಬ ಜಾವಿಯಲ್ ಪರ್ಸನ್. ಐ ಬಿ ಗುಡ್ ವಿತ್ ಎವ್ರಿಬಡಿ ಆ್ಯಕ್ಚುಲಿ. ಬಟ್ ಬೈ ಮಿಸ್ಟೇಕ್ ಆರ್ unintentionally hurt ಆಗಿದ್ರೆ ಯಾರಿಗಾದ್ರೂ, ಐ ಆಮ್ ರಿಯಲಿ ಸಾರಿ. ಇಟ್ ಇಸ್ ಫಾರ್ ಆಲ್ ಆಫ್ ಯು ಹೂ ಥಿಂಕ್ ಯು ಆರ್ ಲೈಕ್ ಹರ್ಟ್ ಬೈ ಮೈ ವರ್ಡ್ಸ್ ಎನಿ ಟೈಮ್. ಐ ಡೋಂಟ್ ಲೈಕ್ ಕೀಪಿಂಗ್ grudges or anything like that. So I'm really sorry if intentionally I don't know, but if I have hurt you, I'm really sorry. And thank you ಹೇಳಕ್ ಹೋದ್ರೆ
ದೇರ್ ಆರ್ ಸೋ ಮೆನಿ ತುಂಬಾ ಪೀಪಲ್, ಜನ ಇದ್ದಾರೆ life ಅಲ್ಲಿ. ಒಂದು ಅಂತ ಮೆನ್ಷನ್ ಮಾಡಕ್ಕಾಗಲ್ಲ. ಬಟ್ ಯಾ, ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. Yeah. ಓಕೆ, ಸೊ ಫ್ಯಾಮಿಲಿ ಮೇನ್ ಬರುತ್ತೆ. ಇಂಪಾರ್ಟೆಂಟ್. ಸೊ ಯಾರಾದ್ರೂ ಗುರುಗಳಿಗೆ ಆತರ ಏನಾದ್ರು ಥ್ಯಾಂಕ್ಸ್ ಹೇಳೋದಿದ್ರೆ? ಅದೇ So, ಇವ್ರಿಂದ life ನಾನು change ಆಯ್ತು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಕ್ ಹೋದ್ರೆ ಆಗಲ್ಲ, ತುಂಬಾ ಜನ ಇದ್ದಾರೆ. ಫ್ರಮ್ ದ ವೆರಿ ಬಿಗಿನಿಂಗ್ ಆಫ್ ಯುವರ್ ಲೈಫ್ ದೇರ್ ಆರ್ ಮೆನಿ ಪೀಪಲ್ ಹೂ ಹೆಲ್ಪ್ ಯು. ಯು ಕಾಂಟ್ ಗೋ ಅಲೋನ್. ಓಕೆ. So thanks to each and every one because of whom I am here. Even to the audience, ತುಳುನಾಡ್ದ ಮಾತ ಜನಕ್ಲೆಲ್ಲ ಥ್ಯಾಂಕ್ ಯು. And because ನಿಕ್ಲೇರ್ದ ಹತ್ರ ನಾನು ಮೂಲಲ್ಲ. ಎಸ್. ಓಕೆ ನಿರೀಕ್ಷಾ ಅವರೇ, ಶೋ ಎಂಡ್ ಮಾಡುವಂಥ ಟೈಮ್ ಬಂದಾಯಿತು. ಸೊ ಹೇಗಿತ್ತು ಶೋಗೆ ಬಂದಿದ್ದು ಎಕ್ಸ್ಪೀರಿಯನ್ಸ್? ವೆರಿ ನೈಸ್. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ಯು. ನಾನು ಥ್ಯಾಂಕ್ ಯು. ಅದೇ ಹೇಳಿದೆ, ಯು ಆರ್ ವೆರಿ ಬ್ಯೂಟಿಫುಲ್ ಆಲ್ಸೋ. ಥ್ಯಾಂಕ್ ಯು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಶೋ. ಸ್ಪಂದನ ಟಿವಿಗೆ ಬರೋದಂದ್ರೆ ದಿಸ್ ಇಸ್ ಐ ಥಿಂಕ್ ಮೈ ಸೆಕೆಂಡ್ ಟೈಮ್ ನಾನು ನನ್ನ ಮೂವಿ ಪ್ರಮೋಷನ್ ಬಂದಿದ್ದೆ. ಇಟ್ ವಾಸ್ ಆಲ್ವೇಸ್ ಅ ವಾರ್ಮ್ ವೆಲ್ಕಮ್. ಎಲ್ಲ ಬರ್ತಾರೆ ಮಾತಾಡ್ತಾರೆ. ಲೈಕ್ ವೆನ್ ಯು ಎಂಟರ್ ಅಲ್ಲ, ನಿಮ್ಗೆ ಆಕ್ಚುಲಿ ಸ್ಪಂದನ ಟಿವಿಗೆ ಬರುವಾಗ ಒಂದು ಸೆಲೆಬ್ರಿಟಿ ಫೀಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಫಾರ್ ದ ಆಲ್ವೇಸ್. ಎಸ್ ನಿರೀಕ್ಷಾ ಶೆಟ್ಟಿ ಅವರೇ, ಶೋ ಎಂಡ್ ಮಾಡುವಂಥ ಟೈಮ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಟು ಕಮಿಂಗ್ ಫಾರ್ ದ ಶೋ ಆ್ಯಂಡ್ ಬೀಯಿಂಗ್ ವಿತ್ ಮೀ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫದ್ದು ಎಲ್ಲ ಘಟನೆಗಳೆಲ್ಲ ತಿಳ್ಕೊಂಡೆ. ಸೊ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಎಸ್, ಶೋ ಎಂಡ್ ಮಾಡುವ ಟೈಮ್. ಎಸ್ ವೀಕ್ಷಕರೇ, ಇಷ್ಟೊತ್ತು ನಿರೀಕ್ಷಾ ಶೆಟ್ಟಿ ಅವ್ರ ಜೊತೆ ಮಾತಾಡಿದ್ವಿ, ಸಾಕಷ್ಟು ಹರಟೆ ಹೊಡೆದ್ವಿ. ಸೊ ಅವರ ಲೈಫ್ ಇನ್ಸಿಡೆಂಟ್ಸ್ ಆಗಿರ್ಬೋದು, ಅವರ ಬಾಲ್ಯ ಆಗಿರ್ಬೋದು, ಎಲ್ಲನೂ ಪಿನ್ ಟು ಪಿನ್ ಕೇಳಿ ತಿಳ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ನೋಡ್ತಾ ಇದ್ದೀರಾ ಸ್ಪೆಷಲ್ ಪ್ರೋಗ್ರಾಮ್ ಕೋಸ್ಟಲ್ ಬ್ಯೂಟಿ ನಿರೀಕ್ಷಾ. ನಾನು ನಿಮ್ಮೆಲ್ಲರ ಪ್ರೀತಿಯ ನಿಶಾ. ಸೊ ಶೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.